ಒಳ್ಳೆಯ ಕಾರ್ಯದಲ್ಲಿ ತೊಡಗುವಂತೆ ಆಜ್ಞೆ ಇತ್ತಿದ್ದಾರೆ. ಆದರೆ ಹೋಗುವ ಬಗೆ ಹೇಗೆ ಎಂದು ಕೇಳಿದಾಗ ತಂದೆ ಹೇಳಿದ ಮಾತು ನಾವೆಯ ಮೂಲಕ ತೆರಳಿ ಎಂಬುದಾಗಿ. ಆದರೆ ನಾವೇ ಸಿದ್ಧಪಡಿಸುವುದು ಹೇಗೆ ಎಂದು ಕೇಳಿದಾಗ ಚಂದನದ ವೃಕ್ಷವೊಂದನ್ನು ತೋರಿಸಿ ಅದರ ತಲೆ ಮತ್ತು ಬುಡವನ್ನು ಕತ್ತರಿಸಿ ಮಧ್ಯದ ಭಾಗವನ್ನು ಪಡೆದು ಮರಳಿ ಆ ವೃಕ್ಷಕ್ಕೆ ಜೀವ ಕಳೆಯನ್ನು ತುಂಬಬೇಕೆಂದು ತಿಳಿಸಿದ್ದಾರೆ. ಜನಕನ ಅಪ್ಪಣೆಯಂತೆ ನಡೆದವರಿದ್ದೇವೆ. ಆದರೆ ನಾವೇ ಸಿದ್ಧವಾಗಬೇಕಾದರೆ ಶಿಲ್ಪಿಯೊಬ್ಬನ ಅಗತ್ಯವಿದೆ. ನಮಗೆ ಎಷ್ಟು ಹುಡುಕಿದರೂ ಶಿಲ್ಪಿ ಸಿಗಲಿಲ್ಲ. ಆ ಸಂದರ್ಭದಲ್ಲಿ ಮಳೆಯಾದ ದೇಶದಲ್ಲಿ ವೃದ್ಧಾಪ್ಯವನ್ನು ಹೊಂದಿದ ಶಿಲ್ಪಿಯೊಬ್ಬ ಹುತ್ತದೊಳಗಿರುವ ವಿಚಾರವನ್ನು ತಿಳಿದು ಆತನಿಗೆ ಪುನಶ್ಚೇತನವನ್ನು ಕೊಟ್ಟು ನಾವೆಯನ್ನು ಸಿದ್ಧಪಡಿಸುವಂತೆ ಕೇಳಿಕೊಂಡಾಗ ಆತ ನಮ್ಮಲ್ಲಿ 1,000 ಹೊನ್ನು ಕೇಳಿದ. ಆದರೆ ನಮ್ಮಲ್ಲೆಲ್ಲಿದೆ? ವೈಕುಂಠಕ್ಕೆ ಹೋಗಿ ತರೋಣವೆಂದರೆ ಅದು ಸಾಧ್ಯವಿಲ್ಲ. ಈಗ ನಮಗೆ ಅಷ್ಟು ಹೊನ್ನನ್ನು ಕೊಡುವವರು ಯಾರಿದ್ದಾರೆ? ಅಪ್ಪರೆ ಗುಳಿಗ ಐಕದಾಯ ಮಂಡೆ ಮೆಚ್ಚ ಮನ್ಪುನಿ ಮುನ್ಪನೆ ಕೈತಳ್ಳು ಪಾಂಡ್ಯ ದೇಶಡು ಪಾಂಡ್ಯ ರಾಜ್ಯ ಪನ್ಪುನ ಉಲ್ಲೆ ಆಯ್ ನಡೆ ನಮ ಪೋಣ ನಮಕ್ ಬೋಡೇನಾತ್ ಪಣವು ತಿಕ್ಕು. ಸರಿ, ಹಾಗಾದರೆ ಮುಂದುವರಿಯೋಣ. ನಮಸ್ಕಾರ ಉಂಡು. ನಮ್ಮ ಪರಿಚಯ ಮಿನಿ ಆಂಡೆ ಇಂದು ನಮ್ಮ ಗುರ್ತಾಜತ್ತ ನಮ್ಮ ಗುರ್ತಾಜತ್ತ ನಮ್ಮಡ ಕಾಸು ಉಂಡತ್ತ ಕಾಸು ಪುನಗ ಗುರ್ತ ಬಡತ್ತೆ ఒక ಕಾಸು ಉಂಡು ಪಣ್ಣದ ಅಂಚೆನೆ ಕೊರಿಯರ ಆಪುಜಿ ఒక ಇರೆಗೆ ಮೀನಿದಾಲ ಕೊರಲಿ ಅಪ್ಪ ಇರೆ ನಮ್ಮನೆ ಜನತ್ತ ಇರೆ ಕೊರಲಿ ఒక ಕೆಲವರಿಗೆ ಬಡ್ಡಿ ಕೋರ್ಪುನಲ್ಲುಂಡು ನಮ್ಮಡ ಅಂದಂದು ಕೂಡ ಕೆಲವರು ಪನಿಯರ್ಲುಂಡು ಬಡ್ಡಿ ಮಗೆ ಬಂದು ಅಂದು ನಮಕ್ ಒವ್ವಾಂಡದಾನೆ ಅಂದ ಅವು ಗೊತ್ತಾನವೇ ಪನಿಯರಿ ನಮಕ್ ಒವ್ವಾಂಡದಾನೆ ಕಾಸು ದಿಕ್ಕುಂಡು ఒక ಇತರ ಕಾಲೋಡ್ಲ ಅಂಚೆನ ಕಾಸು ತೂನಾಗ ಪುನಃ ಬಾಯ್ ಬಿಡ್ಪುಣಿಗತ್ತ ఒక ನಮಕ್ ಒವ್ವಾಂಡದಾನೆ ಕೈ ನಿಲಿಕೆ ಕಾಸು ದಿಕ್ಕುಂಡು ಅವು ಮಾತ ಸರಿ ಈ 4 ಜನ ಬರೋದಿಲ್ಲ ಏರಪ್ಪ ನಿಕ್ಲು 7 ಜನ ಪೊಂಜನಕ್ಲು ಒರಿ ಆಂಜೋವು ದಾನೆ ಬತ್ತಾರಪ್ಪರೆ ದಾನೆ ಬತ್ತಾರಪ್ಪ ನಿಕುಲಿಂಚಿ ಏನರ್ದು ಮೀನಿದಾಲ ಆವಡೆ ಪಲ್ಲೆತ್ತ. ಅಯ್ಯ ಪಾಂಡ್ಯರಾಜ, ನಾವು ನಿನ್ನನ್ನು ಕಾಣುವುದಕ್ಕಾಗಿಯೇ ಬಂದವರು. ನಿರ್ದಿಷ್ಟವಾದ ಕಾರ್ಯವೊಂದಕ್ಕೆ ನಮಗೆ 1,000 ಹೊನ್ನಿನ ಅಗತ್ಯವಿದೆ. ಹಾಗಾಗಿ ನೀನು ನಮಗೆ ಸಾಲ ರೂಪದಲ್ಲಿ 1,000 ಹೊನ್ನನ್ನು ಕೊಡಬೇಕು. ಹೇಗೆ ಆಗಬಹುದೇ? ಇತ್ತ ನಿಕ್ಕಲು ಪನವು ಕೇಳೊಂದು ಬರ್ತೀನಿ. ಹೌದಯ್ಯ, ಇದು ನಮ್ಮ ಗುರ್ತದ ಅಂತ ಇಜ್ಜನ್ನಿ ಹಾಕ್ಲಿ ಬರ ಪನವು ಕೋರ್ಪುನ ಕ್ರಮ ಇಜ್ಜಿ ಆಂಡಲ ಬೈದರು ನಿಕ್ಲೆಗ್ ಪನವು ಬೋಡೆ ಎಂದು ಪಂಡ ಆಂಡ ದಲ ಬಂಗಾರು ಪಡ್ಡೆ ಮೀನು ಅಡೌದಿ 2 ನಿಕ್ಲೆಗ್ ಪನವು ಕೋರಲಿ. ಸರಿ, ಹಾಗಾದರೆ ಏನನ್ನಾದರೂ ಒತ್ತೆ ಇಟ್ಟೆವೆಂದಾದರೆ ನಮಗೆ 1,000 ಹೊನ್ನನ್ನು ಕೊಡುವೆಯಾ?
ಕೊರ್ಪೆ. ಹಾಗಾದರೆ ತೆಗೆದುಕೋ ಈ ಬಂಗಾರದ ಗೆಜ್ಜೆಯನ್ನು. ಇದನ್ನು ನಿನ್ನಲ್ಲಿಟ್ಟುಕೊಂಡು ನಮಗೆ 1,000 ಹೊನ್ನನ್ನು ಕೊಡು. ಅವು ಕೊರ್ಕ ಅನ್ಪುಣ್ಯ ಇದು ಬಂಗಾರ ಅಂದತ್ತನ್ನು ತೋರ್ಚ. ಅವು ಬಂಗಾರೆಯ ಅಂದನ್ನು ಬಂಗಾರ ಆವಡಿ ಬಂಗಾರದ ಗೆಜ್ಜೆ ಕೊರಿಯರು ನಿಗ್ಲೇಜು ಪಣವು 1,000 ಪಣವು ಇನಿರ್ದು ದಿನ ತೋಲ ಬತ್ತರಡ ನಿಕ್ಲೆ ಗೆಜ್ಜೆ ದಿಕ್ಕು ತತ್ತದು ವರ್ಮನೆ ದಿನ ಬತ್ತರಡ ನಿಕ್ಲೆ ಗೆಜ್ಜೆ ದಿಕ್ಕಂದು. ಸರಿ, ಹಾಗಾದರೆ ನಮ್ಮದು ಒಂದು ಷರತ್ತಿದೆ. ನಾವು ಮರಳಿ ಬರುವವರೆಗೂ ಈ ಗೆಜ್ಜೆಯನ್ನು ನೀನು ನಿನ್ನ ಸ್ವಂತಕ್ಕಾಗಿ ಉಪಯೋಗಿಸಬಾರದು. ಒಂದು ವೇಳೆ ಮಾತು ಮೀರಿದೆ ಎಂದಾದರೆ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾದೀತು. ಅವು ಗೆಜ್ಜೆ ಎಂಡ ಪುಡು ನಿಖಿಲ್ ಹೋದ ಬಲೆ. ಸರಿ, ಹಾಗಾದರೆ ನಾವಿನ್ನು ಮುಂದುವರಿಯುತ್ತೇವೆ. ಅವಡಿ ಭಾರಿ ಲಾಯ್ಕಿದ ಗೆಜ್ಜೆ ಹೂವೆಲ್ಲ ಭಾರಿ ಪೊರ್ಲುಂಡು ಬಂಗಾರದ ಗೆಜ್ಜೆ. నేను ఇంచేనే దీపునత్తు ఎన్న మగే నీల కంటి ఉల్లి ఆనగా కారుగు కట్టది నలిపున పొర్లుతుండే ఇంచ మగ నీలకంఠ ఓల బాలే ಪ್ರಾಯದ ಕಾಲೊಡು ಓ ಅಪ್ಪಾಜಿ ಮಗ ನೀಲಕಂಠ ಇಂಚಿಬಲ ಬಂಡದು ಲೆತ್ತರತ್ತೆ ಜೋಕುಲೊಟ್ಟಿಗೆ ಗೊಬ್ಬೊಂದಿತ್ತೆ ಈರ್ನ ಲೆಪ್ಪುಗೆ ಎಂದು ಪಾರೊಂದು ಬತ್ತೆ ದಾಯಲೆತ್ತರ ಅಪ್ಪಾಜಿ ಬಾಲೆ ಈ ದಾಯ ಪರೊಂದು ಬತ್ತೀನಿ ಅಂಚತ್ತ ಅಪ್ಪೆರೆ ಈರ್ ಲೆಪ್ಪುನ ಸ್ವರಕ್ಕೆ ಎಂದು ಬಲ್ತೊಂದು ಬತ್ತೆ ಬಾರಿ ಎಡ್ಡ ವಿಷಯ ಬಾರಿ ಸಂತೋಷ ಅಂಡ್ ಬಾಲೆ ಒಂದ್ ಲೆಪ್ಪುಗು ಬತ್ತತ್ತ ಬಾರಿ ಖುಷಿ ಅಂಡ್ ಇಂದ ಮಗ ಗೆಜ್ಜ ಒಲ್ತು ಕಂಡದು ಕಂತಿನ ಅಪ್ಪಾಜಿ ದಾದ ಪಾತೇರ್ನು ಒಂಜಿ ಮಗೆ ಇಂಚ ಪಾತೇರ್ನ ಮಗೆ ಸತ್ಯ ಬಂಡಿ ಈರು ಮರ್ಯಾದಿದೆ ಪರಿ ಇದು ನಮಕ್ ಕೊಡ್ತಿ ನಾವು ಬಂಗಾರದ ಗೆಜ್ಜ ಅಂದೆ ನಿನ್ನ ಕಾರು ಕಟ್ಟಿದು ನಲ್ಲಿ ಪುನಃ ಪೊರ್ಲು ತುಂಬೋಡು ನನ್ನ ಲೆತ್ತ ಇಂಚ ನಿನ್ನರ್ದ ಆವತ್ತ ಆವ ಅಪ್ಪಾಜಿ ಇಂದ ಸುಕುಮಾರ ಕರೆದು ಗೆಜ್ಜೆಯ ಅಕ್ಕರೆಯೊಳು ಬೆಗೆದವು ಗೆಜ್ಜೆಯ ಅಕ್ಕರೆಯೊಳು ಬೆಗೆದು
ತಗದಿಮೆ ದಿಕ್ಕಿಟ ತಗದಿಮೆ ದಿಕ್ಕಿಟ ತಗದಿಮೆ ದಿಕ್ಕಿಟ ತಗದಿಮೆ ದಿಕ್ಕು ತಗದಿಲ್ಲಯನುತ ದಿಕ್ಕಿಟ ತಗದಿಮೆ ದಿಕ್ಕಿಟ ತಗದಿಮೆ ದಿಕ್ಕು ತಗದಿಲ್ಲಯನುತ ಸುಕುಮಾರನ ಕರೆದು ಗೆಜ್ಜೆಯ ಅಕ್ಕರೆಗಳು ಬಿಗಿದು ಗೆಜ್ಜೆಯ ಅಕ್ಕರೆಗಳು ಬಿಗಿದು ಕೆರಳಿ ಭಗವತಿ ಮೂಡು ಮಡಿಗಳೇ ಹರಿಸಿ ಮೆರೆಸಿ ನಿನ್ನ ತರುಣನ ಬರೆಯ ನೋಡಿರುವುದು ಎಸೆದರು ಹೂವೆ ಮರದಾಗ ಏನ ಮಾಡಲಯ್ಯೋ ಶಿವನೇ ಹರಿಯಾದ ಸುತರು ಭೂಷಣವ ಕೊಟ್ಟನೆಂದು ಹಾಸಿ ಮಾಡ ಎಲ್ಪು ಮದವು ಬಂದು ಶಿವನೇ ತಪ್ಪಗೈದುದಗುದು ಅಯ್ಯೋ ಅಪ್ಪರ ಈರು ಕೊಡ್ತಿಂಜಿ ಗೆಜ್ಜನು ಎನ್ನ ಬಾಲದ ಕಾರಿಗೆ ಕಟ್ಟದ ನಲಿಪುನ ಪೊರ್ಲು ತೂವ ನಿತ್ತ ಹ ಆಂಡ ಈರು ಬತ್ತದು ಆ ನಾ ಕೆಬಿಟ್ಟು ಬತ್ತದು ದಕ್ಕಿಯರು ಹ ಓಡೆಗು ಪೋಯೆ ಬಂದು ತೋಜುಜೆ ಓಲೆ ಮಗೆ ಬಾ ಅಪ್ಪರ ಓಲೆ ಎನ್ನ ಬಾಲೆ ದಾಯಗಿಂಚ ಮಲ್ತಾರಪ್ಪರ ಅಯ್ಯ ಪಾಂಡ್ಯರಾಜ ಮರುಗುವ ಭೂಮನಗಳು ಕರೆ ಕರೆದುದ ದೇವಿಯರನ್ನು. ಮರುಗುವ ಭೂಮನಗಳು ಕರೆ ಕರೆದುದ ದೇವಿಯರನ್ನು. ತರಳನು ನಮ್ಮವ ಸಿಗನಿನಗೆಂದಿಗೂ ತರಳನು ನಮ್ಮವ ಸಿಗನಿನಗೆಂದಿಗೂ ಮರುಗದಿರೇವರು ತರಳರು ಮರುಗುವ ಭೂಮನಗಳು ಕನಿಕರಿಸುತ್ತ ದೇವಿಯರೊಂದು ಕನಿಕರಿಸುತ್ತ ದೇವಿಯರೊಂದು ಅಯ್ಯ ಪಾಂಡ್ಯರಾಜ ಅಪ್ಪರ ನಾವು ಕೊಟ್ಟಂತ ಗೆಜ್ಜೆಯನ್ನು ನಿನ್ನ ಮಗನ ಕಾಲಿಗೆ ಕಟ್ಟಿ ನಮ್ಮ ಮಾತನ್ನು ಮೀರಿದ ಕಾರಣಕ್ಕಾಗಿ ಆತನ ಕಿವಿಯನ್ನು ಹಿಡಿದು ಬಿಸಾಡಿದೆ. ಆತ ಸಪ್ತ ಸಾಗರದಾಚೆ ಬಿದ್ದಿದ್ದಾನೆ. ಓ ವಿತ್ತೆಯನ್ನ ಬಾಲೆ ಕಡಲ್ದ ಮೆಟ್ಟುಲ್ಲೇನ ಹೌದಯ್ಯ. ಇಂದು ಅಪಗಪಗ ಕಾಶ್ಮೀನಿದೆಲ್ಲ ಕಡಪೊರಂದು ಪೇತಪ್ಪರೆ ಒಂದೆಯ ನನ್ನಲ್ಲ ನಿನ್ನ ಬುದ್ಧಿ ಮುರ್ತು ಜನ ಪಾಂಡ್ಯರಾಜ ಅಪ್ಪರೆ ನೀನು ಈ ರೀತಿಯಾಗಿ ನಡೆಯದೆ ಎಂದಾದರೆ ಮುಂದಕ್ಕೆ ಸಿಗುವ ಭಾಗ್ಯದಿಂದಲೂ ವಂಚಿತನಾಗಬೇಕಾಗುತ್ತದೆ. ಇರು ಕೊರ್ನೇನೆ ಯಾವ ಅಪ್ಪರೆ ಪಾಂಡ್ಯರಾಜ ಅಪ್ಪೆ. ಮುಂದೊಂದು ಕಾಲಕ್ಕೆ ನಾವು ಒಂದು ಕ್ಷೇತ್ರದಲ್ಲಿ ನೆಲೆಯಾಗಲಿಕ್ಕಿದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ವರ್ಷಾವಧಿ ಉತ್ಸವದ ಕಾಲಕ್ಕೆ ಆಲಯದ ಮುಂದೆ ಇರುವ ಧ್ವಜಸ್ತಂಭದಲ್ಲಿ ಗರುಡನ ರೂಪದಲ್ಲಿ ನಿನ್ನ ಮಗ ನೀಲಕಂಠನಿರುತ್ತಾನೆ. ವರುಷಕ್ಕೆ ಒಂದು ಬಾರಿ ಮಾತ್ರ ನೀನು ನಿನ್ನ ಮಗನನ್ನು ಕಾಣಬಹುದು. ಆವಪ್ಪರೆ ಈ ರೆಂಚ ಬಣ್ಣ ರಂಚ ಹ ಪಾಂಡ್ಯರಾಜ ಅಪ್ಪರೆ ನೀನು ಧರ್ಮದ ಮಾರ್ಗದಲ್ಲಿ ನಡೆದುಕೊಂಡು ಬಂದೆ ಎಂದಾದರೆ ಮುಂದಕ್ಕೆ 5 ಮಕ್ಕಳ ಭಾಗ್ಯವನ್ನು ನಾನು ನಿನಗೆ ಕರುಣಿಸುತ್ತೇನೆ. ಐನು ಜೋಕುಲ ಹಾ ಇಂದು ಅಪ್ಪರೆ ಐಟು ಪೊನ್ನೆ ತಾನೇತು 4 ಹೆಣ್ಣು 1 ಗಂಡು. ಇಂದು ನೀನು ಚೂರು ಅಂಚಿಂಚು ಮಾಡ್ಕೊಲ್ಯಾ ಒಂಜಿ 4 ಆಣು ಒಂಜಿ ಪೊಣ್ಣು ಅಲ್ತಾನೆ ಎಂಚ ನನ್ನಲ್ಲ ನಿನ್ನ ಬುದ್ಧಿ ಮುಟ್ಪು ಜನ ದತ್ತ ಪಾಂಡ್ಯರಾಜ ಅಪ್ಪರೆ. ಮುಂದೆಯೂ ನಿನ್ನ ಜಿಪುಣತನವನ್ನು ತೋರಿದೆ ಎಂದಾದರೆ
ಈ ಭಾಗ್ಯದಿಂದಲೂ ವಂಚಿತನಾಗಬೇಕಾಗುತ್ತದೆ. ಬರ್ಚಪ್ಪರ ಬರ್ಚಿ ಈ ರೆಂಚ ಬಂಡರ ಅಂಚಪ್ಪ. ಸರಿ, ಹಾಗಾದರೆ ಇನ್ನು ಮುಂದಕ್ಕೆ ಧರ್ಮ ಮಾರ್ಗದಲ್ಲಿ ನಡೆದುಕೊಂಡು ಬಾ. ನಿನಗಿದು ಶುಭವಾಗಲಿ. ನಾನೇ ಎನ್ನ ಕಾರ್ ತೋಜ್ಜ ಅವೆಲ್ಲ ಬತ್ತೋಡೆ ಮಲ್ಲಜ್ಜಿ ಆನು ಪಾವಪ್ಪರೆ ಈ ರೆಂಚ ಬಂಡರ ಅಂಚ. ಅಯ್ಯ ಹುಳಿಗಾಕ್ಯ ಅಪ್ಪರ ಪಾಂಡ್ಯರಾಜ ಕೊಟ್ಟಂತಹ ಹೊನ್ನನ್ನು ನಾವು ಶಿಲ್ಪಿಗೆ ನೀಡಿದಾಗ ಆತ ನಮಗೆ ನಾವೆಯನ್ನು ಸಿದ್ಧಪಡಿಸಿಕೊಟ್ಟ. ಮುಂದಕ್ಕೆ ನಿನಗೊಂದು ಕಾರ್ಯವಿದೆ. ಹೆಂಚಿನಪ್ಪರೆ ಅವು ನಾವೆಯ ನಾವಿಕನಾಗಿ ನೀನು ನಾವೆಯನ್ನು ಮುಂದುವರೆಸಬೇಕು. ಹೇಗೆ ಆಗಬಹುದೇ? ಅವಪ್ಪರೆ ಹಾಗಾದರೆ ಮುಂದುವರಿಯೋಣ. ಓಡಿ ಬರುದಿರ ಜಲದಿ ಮಧ್ಯವೇ ಹರಿಯ ಮೂರನೇ ಅಂಜ ಸೂಕರ ಭರದ ಆರ್ಭಟಿಸಿ
ಜಲವರಹ. ಜಲದಲ್ಲೇ ನನ್ನ ವಾಸ. ಜಲದಲ್ಲಿರುವ ಪ್ರಾಣಿಗಳನ್ನು ತಿಂದು ಬದುಕುತ್ತಾ ಇದ್ದೇನೆ. ಆದರೆ ಇಂದು ಏನದು ತೋರುತ್ತಿರುವರು ನಾವೇ. ಕಾಣಿಸುತ್ತಾ ಇದೆ. ಒಬ್ಬರಲ್ಲ ಇಬ್ಬರಲ್ಲ 7-8 ಮಂದಿ ಅವರನ್ನೆಲ್ಲ ತಿಂದು ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳಬೇಕಾಗಿದೆ. ತಡ ಮಾಡುವುದಿಲ್ಲ, ಹೊರಡುತ್ತೇನೆ. ಒಬ್ಬರಲ್ಲ ಇಬ್ಬರಲ್ಲ 7-8 ಮಂದಿ ಹೆಣ್ಣು ಮಕ್ಕಳನ್ನು ಕೂಡಿಕೊಂಡು ಬಂದಿಯಲ್ಲ. ಎಲ್ಲಿಗೆ ಹೊರಟೆ? ನೀನು ಎಲ್ಲಿಗೆ ಹೊರಟ ನನಗೇನು? ನನ್ನ ತಾಳೆ ತಿನ್ನುವಾಗ ಯಾರು ತಡೆಯುತ್ತಾರೋ ನಾನು ನೋಡ್ತೇನೆ. ನಿನ್ನ ದೊಂಡೆಡು ಜಪ್ಪು ನಾಯತ್ತಿ ಗುಳಿಗೆ ಎಡ್ಡೆ ಪಾತೆರಡು ಬತ್ತಿನ ಸಾದಿಡು ಪಿರಪ್ಪು ಹಾಗಿದ್ರೆ ಬಾ ಮಾಡುವ. ನೋಡಿ ಶ್ರೀಹರಿಯಿಂದ ಆಜ್ಞೆಯನ್ನು ಪಡೆದು ಧರ್ಮ ರಕ್ಷಣೆಗಾಗಿ ದರೆಗಿಳಿದು ಬಂದವರು ನಾವು. ಒಳ್ಳೆಯ ಮಾತಿನಲ್ಲಿ ದಾರಿಯಿಂದ ಸರಿದು ನಿಂತರೆ ಲೇಸು, ಇಲ್ಲವಾದರೆ ನನ್ನ ಈ ಶೂಲದಿಂದ ನಿನ್ನ ಶಿರಶ್ಛೇದನವಾದೀತು.
ರಕ್ಷಿಸು ರಕ್ಷಿಸು ರಕ್ಷಿಸಬೇಕು. ಅಮ್ಮ, ನೀವು ಯಾರೆಂದು ತಿಳಿಯದೆ ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಿದೆ. ಅಷ್ಟೇ ಅಲ್ಲದೆ ನಿಮ್ಮನ್ನು ತಿನ್ನಲು ಮುಂದಾದೆ. ನನ್ನದು ಅಪರಾಧವಾಯಿತು, ನನ್ನನ್ನು ಕ್ಷಮಿಸಿ. ಅಯ್ಯ ಜಲವರಹನೇ, ಮಣಿದು ಮುದಿದೆ ಕಾತ್ಯಾಯನೆಯು ಬೆಳೆದಳು. ಗುಳಿಗಳಿಗೆ ಎರಡನೆಯ ನಾವಿಕನಾಗೋ. ನೀ ಎರಡನೆಯ ನಾವಿಕನಾಗೋ. ಕೊಡಿಸುವೆ ಕೋಲ ಭೋಗಗಳ. ಅಯ್ಯ ಜಲವರಹನೇ, ಅಮ್ಮ, ನಿನ್ನ ತಪ್ಪಿನ ಅರಿವು ನಿನಗಾಗಿದೆ. ನಿನ್ನ ಅಹಂಕಾರವೆಂಬ ಅಜ್ಞಾನ ಕಳೆದು ಸುಜ್ಞಾನ ಮೂಡಿದೆ. ದುಃಖಿತನಾಗಿ ಪದತಲದಲ್ಲಿ ಬಿದ್ದಿದ್ದೀಯ. ಆಗಲಿ ಎದ್ದೇಳು. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಿನಗೂ ನಮ್ಮ ಜೊತೆ ಬರುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೇನೆ. ನಮ್ಮ ನಾವೇ ಎರಡನೇ ನಾವಿಕ, ನೀನು ಏರಿಕೋ ನಾವೆಯನ್ನು. ಹಾಗೆ ಆಗಲಿ. ಹೋಗ 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 ಹೋಗುವ. ನಿಲ್ಲು. ಅಯ್ಯ ಜಲವರಹ, ಹ, ನಾವೇ ಅನ್ನೇರಿ ಅದೆಷ್ಟೋ ದೂರ ಬಂದವರು ನಾವು. ಹ. ಆದರೆ ಇನ್ನು ದಡವನ್ನು ಸೇರುತ್ತಿಲ್ಲ. ಹಾಗಾಗಿ ನಿನ್ನಲ್ಲೊಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ. ಏನಮ್ಮ ಅದು? ನಾವು ಈವರೆಗೆ ಬಂದದ್ದು ಹೆಚ್ಚು ಹ. ಅಥವಾ ಮುಂದಕ್ಕೆ ಹೋಗುವುದಕ್ಕೆ ಹೆಚ್ಚು? ಅಮ್ಮ, ನೀವು ಕೇಳಿದ ಪ್ರಶ್ನೆಗೆ ದೇವಿದುರ್ಗೆಯೋ ಕರೆದು ಕೆಳಗೋ. ಹಿಂದೆ ಮುಂದೆ ಹಿಂದೆ ಮುಂದೆ ನೋಡುತ್ತಿರುತ್ತಲೋ. ಅಂದ ಪಕ್ಕವಿದು ಗಿರಿದಾಗುವುದಮ್ಮ. ಅಮ್ಮ ಮುಂದೆ ತೆರಳಲು ದೂರಗಿರುವುದಮ್ಮ. ಅಮ್ಮ, ನಾವು ಬಂದಿರುವ ದಾರಿಯನ್ನು ಗಣಿತ ಶಾಸ್ತ್ರದಲ್ಲಿ ಹೇಳುವುದಾದರೆ 10ಕ್ಕೆ 3 ಭಾಗ ಮಾತ್ರ ಬಂದಿದ್ದೇವೆ. ಇನ್ನು ಹೋಗಲು 7 ಭಾಗ ಬಾಕಿ ಇದೆ. ಹಾಗಾಗಿ ನಾವು ಬಂದದ್ದು ಕಡಿಮೆ, ಹೋಗುವುದಕ್ಕೆ ಹೆಚ್ಚು. ಹೋಗುವ ಹೋಗುವ ಹೋಗುವ. ಜಬಾಯ್. ಅಯ್ಯ ಗುಳಿಗ, ಈ ನಿನ್ನ ಮಾತಿನಲ್ಲಿ ಒಂದು ರೀತಿಯ ಸಂಶಯ ಕಾಣಿಸುತ್ತಾ ಇದೆ. ಹಾಗಾಗಿ ನೀನೇ ನಾವೇ ಅನ್ನೇರಿ ಸರಿಯಾಗಿ ವೀಕ್ಷಿಸಿ ಹೇಳು. ಒಪ್ಪರ ಅದೇ ಪಂಜಿ ಜಪ್ಯ ಓ ಬಲ್ದು ಪಂಜಿ ಜಪ್ಯ ಜಪ್ಯ. ಭಾವ ಭಗವತಿ ಗುಳಿಗ ಸತ್ಕರದೆ. ಭಾವ ಭಗವತಿ ಗುಳಿಗ ಸತ್ಕರದೆ. ಕಳೆದು ಬಂದೆವು ಮಗಳ ಪಥವವ. ಉಳಿದ ದಾರಿಯೋ ಮಗಳ ಸತವೋ. ಕಳೆದು ಖಾದಿಯ ಎಂದರು ಅಪ್ಪರ ಗುಳಿಗ, ನಾನು ಸರಿಯಾದ ತೂರಗ. ನಮ್ಮ ಬತ್ತಿ ನಾವು ಜಾಸ್ತಿ, ಪೋಯರುಪ್ಪು ನಾವು ಕಮ್ಮಿ. ಪಂಜಿ ಸುಳ್ಳು ಬಂಡೆ. ಪಶ್ಚಿಮೋತ್ತಿಗೆ ಬೀಳೆ ತಾನೆದು ಸಂಸ್ತುತಿಸಿ ಎಸಗಿದ ಪರಾಧಗಳ ಮನ್ನಿಸೋ ಮನ್ನಿಸಬೇಕಮ್ಮ. ಮನ್ನಿಸೋ.
ಎಸಗಿದ ಪರಾಧಗಳ ಮನ್ನಿಸು ಮನ್ನಿಸು ಎಂದ ಹಸುಳೆಗಂದರೆ ಸಲಹೋ ಮಾತೆಯೇ ರಥೆಯೊಳಗೆ ರಾಯಂತಿರಲಿ ಈ ರಸೆಯೊಳಗೆ ಎಂತಿರಲಿ ಅಮ್ಮ ಎಂತಿರಲಿ ಅಮ್ಮ ಎಂತಿರಲಿ ರಥೆಯೊಳಗೆ ಎಂತಿರಲಿ ದುರ್ಗಾ ಮಾತೆ ಕೇಳುಲಿದೋ ಅಮ್ಮ ನಿಮ್ಮನ್ನು ತಿನ್ನಬೇಕೆಂಬ ಕೆಟ್ಟ ಉದ್ದೇಶದಿಂದ ಈ ರೀತಿ ಸುಳ್ಳು ಹೇಳಿದೆ. ಇನ್ನು ಮುಂದೆ ಈ ರೀತಿ ತಪ್ಪು ಮಾಡುವುದಿಲ್ಲ. ನನ್ನನ್ನು ಕ್ಷಮಿಸಿ ನಿಮ್ಮ ಸೇವಾ ಭಾಗ್ಯವನ್ನು ನೀಡಬೇಕಮ್ಮ. ಮರುಗಿ ಬೇಡಲು ಬೇಡ ಅವನಿಗೆ ಮರುಗಿ ಬೇಡಲು ಬೇಡವನಿಗೆ ಜನರು ನಿನ್ನನು ನಂಬಲಿ ಜನರು ನಿನ್ನನು ನಂಬಲಿ ಕರೆ ಕರೆದು ಬಲಿಜನು ಕೊಡಲಿ ಪಂಜುರ್ಲಿ ಎನ್ನುವುದ ಮುಂದಗೆ ಕರೆಯಲಿನ್ನು ಮಾಡಿದ ತಪ್ಪಿಗಾಗಿ ಪರಿಪರಿಯಾಗಿ ಕ್ಷಮೆ ಯಾಚಿಸುತ್ತಾ ಇದ್ದೀಯ. ಮಕ್ಕಳು ತಪ್ಪು ಮಾಡಿದರೆ ತಾಯಿಯಾದವಳು ಶಿಕ್ಷಿಸುತ್ತಾಳೆಯೇ? ದುಃಖಿಸಬೇಡ. ಆದರೆ ಮುಂದಕ್ಕೆ ನಿನಗೆ ನಮ್ಮೊಂದಿಗೆ ಬರುವರೆ ಅವಕಾಶವಿಲ್ಲ. ನೀನು ಮುಂದಕ್ಕೆ ದೈವತ್ವವನ್ನು ಪಡೆದು ಈ ತೌಳವ ನಾಡಿನಲ್ಲಿ ಪಂಜುರ್ಲಿ ದೈವವಾಗಿ ಮೆರೆದುಕೊಂಡು ಬಾ. ನಿನಗಿದು ಶುಭವಾಗಲಿ. ಅಮ್ಮ, ಆದರೆ ಒಂದು ಮಾತು, ಗುಳಿಗನು ನನ್ನ ಜೊತೆ ನೆಲೆಯಾಗಬೇಕು. ಯಾದ್ದಾಯ ನಿನ್ನೊಟ್ಟಿಗೂ ಗುಳಿಗ ಅಪ್ಪರ ಆತನ ಮನನಿಚ್ಛೆಯಂತೆ ಆಗಲಿ. ಆ ಅಪ್ಪರ ನಿಕ್ಕಿತ್ತ ದರಿಪರ ವರ್ಪುಣ ಅದರ ಬಗ್ಗೆ ನನಗೆ ಏನೂ ತಿಳಿದಿಲ್ಲ. ವರ್ಪೂಜ ಇಲ್ಲ ಇಂದಾ ಗುಳಿಗ ನಾನೇ ಬಂಜರ್ಲಿ ನಮ್ಮ ರಡ್ಡು ಜನ ಮೂಳು ನೆಲೆಯಾದಿ ತುಳುನಾಡಿನ ರಕ್ಷಣೆ ಬಂದೊಂದು ಬರ್ತಾ ಹಾವು ನಾವು ತಡ ಮಾಡದೆ ಮುಂದುವರಿಯೋಣ. ಕಳೆದು ಮಲಯಾಳದ ಕಾಸರಗೋಡರು ಕಳೆದು ಮಲಯಾಳದ ಕಾಸರಗೋಡರು ಬಳಿಕ ಉಕ್ಕಳ ಉಳ್ಳ ಅಡ್ಕ ಉಳಿದು ಕೂತುಗೋಳಿಯಲಿ ಊಟವಾಯಿತು ಬಳಿಕ ಸೇರ್ದರು ಚಿತ್ರಾಪುರವಾಗ ಅಯ್ಯ ಗುಡಿದಾಕ್ಯ, ಅಪ್ಪರ ನಾವು ಮುಂದೆ ಮುಂದೆ ಸಾಗುತ್ತಾ ಕಾಸರಗೋಡು, ಉಪ್ಪಳ, ಐಲ, ಮಂಜೇಶ್ವರ, ಅಡ್ಕ, ಉಳ್ಳಾಲದಲ್ಲಿ ಭಗವತಿಯು ತನ್ನದಾದಂತಹ ಮಹಿಮೆಯನ್ನು ತೋರಿ ಮುಂಬರೆದು ಮಂಗಳಾಪುರದಲ್ಲಿ ಮಂಗಳಾದೇವಿ ಕ್ಷೇತ್ರ, ಕದ್ರಿ ಕ್ಷೇತ್ರವನ್ನು ಕಳೆದು ಬಂದು ನಾವು ನಿಂತಹ ಸ್ಥಳವೇ ಕೂಟದ ಕಳ ಅರ್ಥಾತ್ ಕುದ್ರೋಳಿಗಟ್ಟೆ ಎಂದೇ ಹೆಸರಾಗಲಿ. ಇನ್ನು ತಡ ಮಾಡದೆ ಮುಂದುವರೆಯೋಣ.
ಚಿತ್ರಪುರದಲ್ಲಿ ಪರಿಗಿಸುತ್ತಾಗ ಯೋಗ್ಯವಾಗಿರುವುದು ವಾಸಗೆ ಪರಭಕ್ತರಿಷ್ಟಾರ್ಥ ಸಾಧಿಸುವೆ ಎಂದಿರುವೆ ಕಿರಿಯ ದುರ್ಗೆಯೋಲಿರುವಳು. ಅಕ್ಕ ರತ್ನೇಶ್ವರಿ, ನಾವು ಬಂದು ನಿಂತ ಈ ಸ್ಥಳವೇ ವರಚಿತ್ರಾಪುರ. ಕಾಣುವುದಕ್ಕೆ ಬಹಳ ಸುಂದರವಾಗಿದೆ. ಹಾಗಾಗಿ ನಾನಿಲ್ಲೇ ನೆಲೆಯಾಗಿ ಭಕ್ತರನ್ನು ರಕ್ಷಿಸುತ್ತಾ ಧರ್ಮವನ್ನು ನೆಲೆಗೊಳಿಸುವುದಕ್ಕೆ ಮನ ಮಾಡಿದ್ದೇನೆ. ಒಪ್ಪಿಗೆ ನೀಡುವೆಯಾ? ರತ್ನೇಶ್ವರಿ, ಅಕ್ಕ, ನಿನ್ನ ಮನದಿಚ್ಛೆಯಂತೆಯೇ ಆಗಲಿ. ಚಿತ್ರಾಪುರದಲ್ಲಿ ನೆಲೆಯಾಗಿ ಭಕ್ತರನ್ನು ರಕ್ಷಿಸುತ್ತಾ ಧರ್ಮ ಮಾರ್ಗದಲ್ಲಿ ನಡೆದುಕೊಂಡು ಬಾ. ನಿನಗೆ ಶುಭವಾಗಲಿ. ಹಾಗೆ ಆಗಲಿ. ಸಹೋದರಿಯರೇ, ಅಕ್ಕ, ಇನ್ನು ತಡ ಮಾಡದೆ ಮುಂದುವರೆಯೋಣ. ಉಳಿದವರೆಲ್ಲರೂ ಸಸಿಗಿತ್ತಿಗೆ ಬರೆ ನಲವೆಂದರೆ ಬರದೆ ವರಸಸಿಗಿತ್ತಿಲ ಸೇರುತ್ತ ಅಲ್ದೆ ನೆರಳಲ್ಲಿ ಕುಳಿತಿರಲು. ದುರ್ಗೆ, ಭಗವತಿ, ತಡೆ ನಾವೀಗ ಅದೆಷ್ಟೋ ದೂರ ನಾವೇ ಅಲ್ಲಿ ಬಂದವರಿದ್ದೇವೆ. ಹೌದು. ಈ ಹೊತ್ತಿಗೆ ಕೃಷಿ ಬಾಧಿಸುತ್ತಾ ಇದೆ. ಅದಕ್ಕಾಗಿ ಇಲ್ಲೇ ಎಲ್ಲಾದರೂ ವ್ಯವಸ್ಥೆಯನ್ನು ನೋಡಿಕೊಳ್ಳೋಣ. ಅಪ್ಪರ ಗುಳಿಗ, ನಮ್ಮ ಬತ್ತು ಉಂತಿನವು ಉಂದುವೆ ದೈಬಿತ್ತಿಲು ಅರ್ಥಾತ್ ಕಸೀತ್ಲೆ ಒಂದು ಪಂಪೇರು ಅಲ್ಪ ತೋಜಿನವೇ ಧೂಮಾದಿ ಕಟ್ಟೆ ನಿಕುಲ ಅಲ್ಪ ಕುಲ್ಲೆ ಬೋಡೆ ನಂಚಿತ್ತಿನ ವ್ಯವಸ್ಥೆ ಯಾನ ಮಂತೊಂದು ವರ್ಪ ಹಾಗೆ ಆಗಲಿ. ತೋಟದಣ್ಣಯ್ಯನೆಂಬ ಮಲಯಾಳಿ ಬೆಲ್ಲವ ಊಟವ ಮುಗಿಸಿಕೊಂಡು ಕೋಂಟಿಯ ಬೀಳ್ಕೊಂಡು ಮೂಟೆಗೆ ಬರುತ್ತಾ ತೋಟದಲ್ಲಿ ಕಂಡು ಅಣ್ಣಯ್ಯ. ಅಣ್ಣ ನಮಸ್ಕಾರ. ನಮಸ್ಕಾರ. ಅಂದಾಜ ಜನ ಏರು ಬಂದು ಏರು ಮಾರೈ. ಏಯ್ ಅವ್ವಾತೆ ಬಿರಿದಾನಾಗ ಕೊರ್ನೆನ ನೆನಪೇ ಪೂಜಿ ಕೆಲವರಿಗೆ ಯಾನಿ ತೋಟದಣ್ಣಯೇ ಅಣ್ಣಯ್ಯನ ಮುಟ್ಟದಯೇ ಅಣ್ಣಯ್ಯ. ಹೌದಾನೆ ಆತ ಸಸಾರ ಮುಟ್ಟದಯ ಬಂದು ಆತ ಸಸಾರ ಮಲ್ಪೊಡ್ಚಿ. ನಮ್ಮ ಕಲಿಕೆ ಎಡ್ಡೆ ಪುದರುಂಡಿಯೇ ಈ ಕರಿಮೂರ್ನ ಅವು ಅಂಚ ಸಸಾರ ಮಲ್ತನ ಒಂದು ಕಲಿ ಬಂಡವು ಹೆಂಚಿನ ಅಮೃತತೆ ಅಂದ ಅಂಚ ನಮ್ಮ ಕಲಿಕೆ ಅಮೃತ ದೇವಲೋಕರು ಮೂಲ ಅಂಚ ಅತ್ತಿಯೇ ಕಲಿ ಪಂಡವು ಅಮೃತಕ್ಕೆ ಸಮಾನ ಅಂದು ಅಂಚ ಪಂಡಿನಿ ಆನೆ ಈರೆಗೊಂಜಿಗೆ ಗೊತ್ತಿದ್ದದೆ ಒಂಜಿ ವಿಷಯ ಪಂಪ ಕೇಳನೆ ಈರೆಗೊಂದತ್ತು ಈ ಊರದ ಕೆಲವರಿಗೂ ಗೊತ್ತಿಜ್ಜ ಆ ವಿಷಯ. ನಮ್ಮ ಊರದ ಈ ತುಂಡು ತುಂಡು ಜವಣ ಉಳ್ಳದತ್ತ ಅತಲು ಪರ್ಪಿನವೇನಿ ನಮ್ಮ ಕಲಿನೇ ನಿನ್ನ ಕಲಿ ನಮ್ಮ ಕಲಿನಿ ಪಂಡ ಯಾಣದ ಎತ್ತಿನ ಕಲಿ ಎಂದೆ ನಿನ್ನ ಕಲಿ ತಾರದ ಕುಜಿಲಿದ ಒಂದು ಕಲಿ ಪುಳಿ ಕಲಿ ಅಂಚ ಅಂಚ ಬಂದು ಈ ಬೇಲೆ ರಜತಿಕ್ಕ ನಾಂಡಿ ಮಾತ ಒಟ್ಟು ಸೇರೊಂದು ಬತ್ತೇರಿ ಸುರು ಮಂತೇರಿ ಕಳಿ ಬರಿಯರ ಐಟ್ಲ ಒಂಜಿ ರಡ್ಡು ಜನ ಉಲ್ಲೇರು ಒರಿ ಕೋರಿದನು ಬಂದು ಬೊಕೊರಿಯ ಓರ ವಿನಯ ಬಂದು ಅಕ್ಕಲು ಬತ್ತದ ಸುರು ಮಂತನ ಮುಗ್ಗೇರಿ ಇಜ್ಜಕ್ಕಿಲ್ಲ ಇಡೀ ದಿನ ಪರ್ಪುಣನೆ ಅಂಡಿ ಕೋರಿದ ಕೈ ಪುಂಡ ಕೇಳುವೇರಿ ಕಡ್ಲೆ ಕೇಳುವೇರಿ ಮಾತ ಕೊರ್ಪೇನು ನಮಕ್ ಏರಣ್ಣದಾನೆ ನಮ್ಮ ಕಲಿ ಕಾಳಿ ಅಂಡ ಅಂಡಿ ಬಕ್ಕ ಬಕ್ಕ ಮುರಣಿ ಈರ್ಲ ವೈದಾರಿ ಮೆಲ್ಲ ಪಿರೋಡು ಬತ್ತದು ಅತ್ತ ಒಂಜಿ ಇಂಚನೆ ಪಾತ್ರಗೆ ಬಂಡಿನಿ ಅಲ್ಲಿ ಅಂಚ ಏನ ಇರಡ ಪಾತ್ರನು ಗುಂಡ ಒಂದು ಹೆಂಗ್ ಮುಡ್ತದ ಮೇಲೆ ಉಂಡು ನಾನು ಬರ್ಪೇನೆ
ಯಾರದು ನಾವೇ ಯಾರದು ನೀವಿಗೈದು ದೇವಿ ತೋರುತ್ತಲೆಲ್ಲದಳು ಜಯವ ಯಾರವ್ವ ನೀವು ಯಾರವ್ವ ಓ ಅಪ್ಪರೆ ಇದು ಏರ ನಿಕ್ಕಲಿ ಒಂಜಿ ರಡ್ಡು ಮೂಜಿ ನಾಲು ಐನು ಆಜಿ ಒಂಜತ್ತು ರಡ್ಡತ್ತು ಆಜಿ ಜನ ದಾನಪ್ಪ ಈ ಕಟ್ಟಡ ಕುಲ್ದರತ್ತ ನಿಕ್ಕಲಿ ದಾದಾವಡು ಅಯ್ಯ ನಮ್ಮನ್ನು ಪ್ರಶ್ನಿಸುವ ನೀನು ಯಾರೆಂದು ಕೇಳಬಹುದೇ? ಯಾನು ತೋಟದನ್ನಯೇ ಬಂದು ಮುರ್ತದಯೇ ಅಯ್ಯ ಕಲಿದೆಪ್ಪುನಯೇ ನಾವು ಬಹಳಷ್ಟು ದೂರದಿಂದ ಬಂದಿದ್ದೇವೆ, ಹಾ. ಹಾಗಾಗಿ ಬಾಡಿ ಬಸವಳಿದು ಹೋಗಿದ್ದೇವೆ. ಆ ಈ ಜನಲ ಉಂಡು ದಾನೆ ನಾವು ಬಹಳಷ್ಟು ದೂರ ಬಂದವರಿದ್ದೇವೆ, ಹಾಗಾಗಿ ಬಾಡಿ ಬಸವಳಿದು ಹೋಗಿದ್ದೇವಯ್ಯ. ಬೆನ್ನ ಇತ್ತೆ ನುಂಗು ದಿನ ಬಸಲಿಗೆ ಓಡಿ ಬೋಪುನಿ ಬನ್ನಿ ಎಡ್ಡೆ ಬಸಲ ತಿಕ್ಕುನೆ ಬಾರಿ ಬಂಗಾಡಿ ನಾನು ಹಾಕ್ಲಿಕ್ಕೆ ನುಂಗು ದಿನ ಬಸಲ ಬೋಡಿಗೆ ದಾದ ಅನ್ಪುಣಿ ನೆಕ್ಕಿ ಸರಿಯಾದ ಕೇಳನೆಯ ಇತ್ತೆ ಅವತ್ತ ಅವತ್ತು ಆವಂಚನ ಬೇಪೆರ ಒಂಜಿ ದಾದ ಪಂತೋರ್ನ ಎಡ್ಡೆತ್ತಲಿ ಬಳಲಿ ಬೆಂಡಾಗಿ ಹೋಗಿದ್ದೇವೆ. ಒಂದು ವಿಷಯನ ದೆನ್ನ ಈ ಸಲ ಒಂತೆ ಬರ್ಸ ಕಮ್ಮಿ ಮನೋಳಿ ಬೆಂಡೆಕಾಯಿ ಮತ್ತು ದಾಲ ಮಲ್ತದಿಜಿಯಾನ ಈ ಸಲ ಅಂಚ ಅವು ಇಜ್ಜಿ ಮೂಳು ಸರಿಯಾದ ಕೇಳಿಯ ಅವಳತ್ತ ಅವತ್ತು ಆವಂಚನ ಅಮ್ಮ ಒಂಜಿ ದಾದಂದು ಪಂತೋರ್ನ ಎಡ್ಡೆತ್ತಲಿ ಬಾಯಾರಿದ್ದೇವೆ. ಆ ಇಂಚ ವಿಷಯ ಅಣ್ಣ ನಿಖಿಲ್ ಮಸ್ತ್ ದುಂಬು ಬೈದಾರಣ್ಣ ಬಾಯಾರಿಗೆ ಇಡತ್ತು ನಲ್ಲ ಪಿರಬೋಡು ನಿಖಿಲಿ ಒಂದ ಪಿರಬೋಲೆ ಅಲ್ತರದ ಬಲಕ ದೆಪ್ಪುಲೆ ಅಲ್ಪರ್ದು ಎಡಕ ದೆಪ್ಪುಲೆ ಅವು ಬಾಯಾರಿಗೆ ತುಂಬು ಸರಿಯಾದ ಕೇಳಿಯ ಓ ಇತ್ತೆ ಅವಳ ಅತ್ತ ಅವಲತ್ತು ಆವ ಬಗಂಡ ಇಂದೇ ಅಪ್ಪೆರ ಓ ಆಜಳ ಅರಬೈದಿ ಒಂದುಂಡು ಒಂಜಿ ದಾದಂದು ಪಂತರ್ನ ಎಡ್ಡೆತ್ತು ನಿಖಿಲಿ ಓ ಇತ್ತೆ ಗೊತ್ತಾಂಡ ವಿಷಯ ಅಣ್ಣ ನಿಖಿಲ್ ನನ್ನಲ ಒಂತ ದುಂಬು ಬೋಡು ಎಡ ನಿರುಗತ ನಲ್ಲ ಒಂತ ದುಂಬು ಬೋಡು ಅಲ್ತಿರ್ದು ಬೋಡು ಎಡಕ್ಕೆ ತಿರ್ಗೋಡು ಎಡದ್ದು ಬೋದು ಬಲಕ್ಕೆ ತಿರ್ಗೋಡು ಓ ಅವಳು ಒಂಜಿ ಗೋಳಿದ ಕಟ್ಟೆ ತಿಕ್ಕೊಂಡು ಅವು ಅಡೆಗೆ ಎಡ ನೀರುಗೊಂದು ಪುದಾರ ಹೇ ಇನ್ನ ಕೆಬಿ ಸರಿ ಇಜ್ಜ ಅಂದತ ದಾನೆ ಅವತ್ತ ಅವತ್ಯ ಬಕ್ಕದ ದಾಖಲೆಗೆ ಅಪ್ಪೆ ನಕ್ಲೆಗ್ ಬಾಜೇಲ ಹತ್ತನು ಓ ಪರಿಹಾರ ದಾದಾಂಡಲಿತ್ತಿನ ಕೊರು ಅಂಚನ ಒಂಜಿ ವಿಷಯ ಕುಜಿಲಿದ ಕಲಿ ಉಂಡಾವ ಪುಲಿಕಲಿ ಪೊಂಜನಕುಲು ಕಲಿ ಬರ್ಪೆರ ಏರು ಬಣ್ಣಿನಿ ಪೊಂಜನಕಲಿ ಕಲಿ ಬರ್ಪುಜರೆಂದು ಏತ್ ಜನ ಬೋಡು ಪೊಂಜನಕಲಿ ಕಲಿ ಬರ್ಪುನಕಲಿ ಮೆಲ್ಲ ಪಿರೋಡು ಬರ್ಪುನಿ ಕಪ್ಪೆಂಡ ಬೊಳ್ಳೆಂಡ ಅಂದು ಗಾದೆಯಾವು ಕಪ್ಪೆ ಬಂಡ ಕುಪ್ಪಿದುಲಾಯ್ದ ಬೊಳ್ಳೆ ಬಂಡ ಕುಜಿಲಿದುಲಾಯ್ದ ಏತ್ ಜನ ಬೋಡು ಕಲಿ ಎಂಕು ಕೊರು ಅಪ್ಪೆ ನಕ್ಲೆಗ್ ಬೊಂಡ ಕೊರು ನಿಕ್ ಬಕ ಬೊಚ್ಚನ್ನ ಉಂಡು ಮಾತಾಲ ಬೋಡು ನಿಕ್ ಅತ್ತೆ ಬೊಂಡದ ನೀ ಎನ್ನ ಬೆಕ್ಕಿಯರ ಕೊಡ್ತಾನೆ ಇಂದಿಯನ್ನ ಮಾಮಿನ ತೋಟ ಅಂಚ ಮಾತ ಬೊಂಡ ಕೊರ್ರೆ ಪುಜಿಯ ಇತ್ತೆ ಕೊರ್ಪು ಜನ ಕೊರ್ಪುಜಿಯ ಮೂಜಿ ಪಾತ್ರಗಳ ಕೊರ್ಪು ಜನ ಮೂಜಿ 30 ಅಷ್ಪತ್ತಾಜಿ ಪಾತ್ರಗಳ ಕೊರ್ಪುಜಿ ಕೊರ್ಪು ಜನ ಕೊರ್ಪು ಜನ ಕೊರ್ಪುಜಿಯ ಇಂದ ಓ ದೇವರನ ಮಾತಾ ತಾಲ್ತು ಮಾಡಿ ಅತ್ತ ಎನ್ನ ಆಜಿ ತಿಂಗೊಲ್ದ ಮಾರಯ್ಯ ಮಾತಾ ತಾಲ್ತು ಮಾಡಿ ಅತ್ತ ಮಾರಯ್ಯ ಒಂಜಿ ಕೇಂದ್ರ ಕೊಡ್ತತ್ತ ಮಾರಯ್ಯ ದಾಯವೇನು ಮಾತಾ ತಾಲ್ತ ಮಾರಯ್ಯ ಅಯ್ಯೋ ದೇವರನೇ ನನ್ನ ಕೊರ್ಪು ಜನ ನನ್ನ ಕೊರತೆ ದಾದ ಮನ್ಪೆರ ಪುಣ್ಯ ನಾವೇನು ಆತನ ಬರ್ರ ಭೂತನ ಮಾರಯ್ಯ ಕೊರ್ಪೇನಿ ಅಪ್ಪರ ಅವು ಒಂತೆ ತಪ್ಪಾದಿರ್ಲಿ ಒಂತೆ ಮಾತು ಮಲ್ತೋ ನೆಡ್ಡೆತ್ತ ಅಪ್ಪರ ಪ್ರೀತಿಡು ಕೊರನು ಪ್ರೀತಿಯೂ ಕೊಡಲು ಭಗವತೆ ಕುಡಿಯಲ ಕ್ಷಣ ಭಗವತಿಗೆ
ಅದನ್ನು ಕೊಡಿದು ಭ್ರಷ್ಟಳಾದೆ. ಸದಾ ನಮ್ಮೊಂದಿಗೆ ಇರುವಂತಹ ನೀನು ನಮ್ಮೊಂದಿಗೆ ಇನ್ನು ಮುಂದಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ವಚನಭ್ರಷ್ಟಳಾದ ನಿನ್ನನ್ನು ಎಂದೂ ನಾನು ಕ್ಷಮಿಸುವುದಿಲ್ಲ. ಭಕ್ತರಿತ್ತುದೇ ನನಗೆ ಶುದ್ಧಿಯೂ ಭಕ್ತರಿತ್ತುದೇ ನನಗೆ ಶುದ್ಧಿಯೂ ನಿತ್ತಪೇನೋ ಭಕ್ತರಿತ್ತುದೇ ನನಗೆ ಶುದ್ಧಿಯೋ ಭಗವತಿ, ನಾನು ಆತನ ಜಾತಿಯನ್ನು ನೋಡಲಿಲ್ಲ, ನೀತಿಯನ್ನು ನೋಡಿ ಭಕ್ತಿಯಿಂದ ಕೊಟ್ಟಂತಹ ಕಾಣಿಕೆಯನ್ನು ಸ್ವೀಕರಿಸಿದೆ ಅಕ್ಕ. ಹಾಗಾಗಿ ನಾನು ಇನ್ನು ಮುಂದೆ ಇದೇ ಕ್ಷೇತ್ರದಲ್ಲಿ ನೆಲೆಯಾಗಿ ಈತನ ಕುಲದೇವಿಯಾಗಿ ನೆಲೆಯಾಗುವುದಕ್ಕೆ ಮನ ಮಾಡಿದ್ದೇನೆ. ಭಗವತಿ ಅಕ್ಕ, ಆಗಲಿ. ಒಮ್ಮೆಗೆ ಸಿಟ್ಟುಕೊಂಡವಳು ನಾನು. ಆದರೆ ನಿನ್ನ ನಿಷ್ಠೆ ಅರ್ಥವಾಯಿತು. ಅಕ್ಕ ತಂಗಿಯರಾದ ನಾವು ಎಂದಿಗೂ ದೂರವಿರಬಾರದು. ಹಾಗಾಗಿ ನಾನು ಹೆಚ್ಚು ದೂರ ಹೋಗದೆ ಹತ್ತಿರದಲ್ಲೇ ನೆಲೆಯಾಗುವುದಕ್ಕಿದ್ದೇನೆ. ಅಕ್ಕ ತಂಗಿಯರಾದ ನಾವು ಎಂದಿಗೂ ದೂರವಿರಬಾರದ ಕಾರಣಕ್ಕಾಗಿ ಮುಂದೊಂದು ಕಾಲಕ್ಕೆ ನನ್ನ ವರ್ಷಾವಧಿ ಉತ್ಸವದ ಸಂದರ್ಭದಲ್ಲಿ ನೀನು ಹಾಗೂ ನಿನ್ನ ಈ ಕುಲದ ಭಕ್ತರೆಲ್ಲರೂ ನನ್ನ ಕ್ಷೇತ್ರಕ್ಕೆ ಬರಬೇಕು. ಒಂದು ವೇಳೆ ಆ ದಿನ ನೀನು ಬಾರದೆ ಹೋದರೆ ನಾನು ರಥಾರೂಢಳಾಗುವುದಿಲ್ಲ. ಭಗವತಿ, ಈವರೆಗೆ ದೇವಿ ಸ್ವರೂಪದಿಂದಿದ್ದ ನೀನು ಮುಂದಕ್ಕೆ ದೈವತ್ವವನ್ನು ಪಡೆದು ನಿನ್ನಿಚ್ಛೆಯಂತೆ ಶಶಿಹಿತ್ಲು ಭಗವತಿಯಾಗಿ ನೆಲೆಯಾಗು. ನಿನಗಿದು ಶುಭವಾಗಲಿ. ಅಷ್ಟು ಮಾತ್ರವಲ್ಲ, ನಿನಗೆ ಹರಕೆಯ ರೂಪದಲ್ಲಿ ಬಿಳಿಯ ಕೋಳಿ ಸಂದಾಯವಾಗಲಿ. ಹಾಗೇ ಆಗಲಿ. ಅಯ್ಯ ಗುಳಿಗಾಕ್ಯ, ನಾವಿನ್ನು ಮುಂದುವರಿಯೋಣ. ಅಪ್ಪರ ಎಂದವರ ಕಳುಗಿದರು ಕುಳಿಗಳು ವಂದಿಸುದ ದೇವಿಯಲ್ಲಿ ಬೇಡಿದ ನಾನಿಂದಿಗೂ ಬಿಡೆ ಭಗವತಿ ಚರಣವ ಎಂದಿಗೂ ಬಿಡೆ ಭಗವತಿ ಚರಣವನೆಂದು ಛಲದಿಂದ ಅಮ್ಮ ಯಾನ ಇದುವೇ ಪ್ರದೇಶಡು ಧರ್ಮ ರಕ್ಷಣದ ಕಾರ್ಯನ ಮಂತೊಂದು ಬರ್ಪ. ಹಾಗೇ ಆಗಲಿ. ನಾವಿನ್ನು ಮುಂದುವರಿಯುತ್ತೇವೆ. ಪೋಯರು ಮಾರ ಒಂಜಿ ಈತು ಜನ ಬತ್ತೇರು ಲಡಾಯಿ ಮಲ್ತೇರು ಪೋಯರು ನಂಕ್ ದಾನೆ ನಮ್ಮ ಪಿದೋಡು ಬೇಲೆಗ್ ಇದಾನೆ ಬೋತಿ ಜನ ಅಕ್ಲೆಗೆ ಮಾತ ಬಂಡ ಕೊರಿಯ ಎಂಕೆಜ್ಜ ಓ ಇತ್ತ ನಿಕ್ಕಲ ಕೊರೋಡ ಕೊರ್ಪು ಜನ ಕೊರ್ಪುಜಿಯಾ ಕೊರ್ಪು ಜನ ಇತ್ತಿನಿ ರಡ್ಡೆ ಗೊತ್ತಂಡ ಒರಿನ ಮಾತ ಕೊರಿಯ ಬೋರ್ಡ್ ಹಾಕು ಅಗತ್ಯಕ್ಕೆ ಬೋರ್ಡ್ ಹಾಕು ಇರೋಗ ತೂವಡ ಬರ್ಚಿ ಇತ್ತ ದಾದ ನಿಕ್ಕು ಬೊಂಡತ್ತ ಕೊರ್ಕ ದಮ್ಮಯ ಇನ್ನೊಂದು ಆಡ ಮಾರು ಸಂತದ ಆಡ ಒಂತೆ ಕಂದರ ಮಾಡಿ ಮಾತ ಕಂದ ಬಾಳ ನಿಕ್ಕರ
ಸಂತೋಷ ಅಂಡ್ಯ ಬಾರಿ ಸಂತೋಷ ಅಂಡು ಮಾತ ಸಂತೋಷ ಹೆಂಗ್ ಗೊತ್ತು ನೇನು ಮಾತ ದೆಪ್ಪು ನಕ್ಲೆ ಇರುತ್ತೆ ಎಷ್ಟು ಜನ ಯಾ ದೆಪ್ಪೋಡ ಏನ್ ಮಾತೈತೆ ಇಲ್ಲೇ ಎಪ್ಪಡು ಹಾ ಎಂಕಲಾಶ್ವತಿಗೆ ನಿಂದುವೇನ ಅಂದತ ನನ್ನ ಈತೆ ಹತ್ತಿಯ ನನ್ನ ಈ ನಮ್ಮೊಂದು ಮರಡಿಯ ನಾನು ನಮ್ಮೊಂದು ಮರಡು ನಂಬಡ ಕೆಂಜ ನಮ್ಮುನಿಯ ನೀನನಿ ಒಂಜಿ ಕಲ್ಲು ಮಾರ್ದು ನಂಬಡಿಯ ಆತೇನ ಒಂಜಿ ಕಲ್ಲು ಮಾರ್ದು ನಮ್ಮುನತ್ತ ಹಾ ನಮ್ಗೆ ಅಂಜತ್ಯ ಬಕೆಂಚ ಆಯದ ಕಲ್ಲು ಬಾರ್ದು ನಂಬಡು ಓ ಆಯದ ಕಲ್ಲ ಓ ಅವಳೊಂದು ಕುಂಟಾಡ್ದನ ಕಲ್ಲುಂಡು ಯಾನಾರು ಅರ್ಧರ ಬಂದಾಗ ಈ ಲಕ್ಕನ ಬಕ್ಕವಡ ಅವಳೆ ಕುಲ್ಲಿ ಆತ್ರಿ ನಮ್ಮ ಜನ ಇಜ್ಜಿಯ ಅಂಚ ಮತ ನಂಬೆರ ಆಪುಚಿ ನಮ್ಮ ಜನ ಇಜ್ಜಿ ನಮ್ಜಿ ನಮ್ಜಿ ಇಂದಾ ಎಂತ ನನ್ನ ನಂಬನ ಇಜ್ಜನ ರಾಧೆಯ ನಿಕ್ಕಲ ಬಂಡ ಬೋಡತ್ತ ಎಂಕಾನಗ ಹೊಟ್ಟೆ ಕೊಂಡತ್ತ ನಿಕ್ಕಣಗ ಅಡ್ಡೆ ಕೊಂಡ ಕೊರಡತ್ತ ಎಂಜ ನನ್ನ ನಂಬನ ಇಜ್ಜನ ಅವಪ್ಪ ನಂಬುಗ ನನ್ನ ದುಂಬುಗು ಆಯದ ಕಲ್ಲುಡು ಮಾಯದ ಗುಳಿಗೆ ಅದು ನೆಲೆ ಅಪ್ಪ ಹೊಕ್ಕಡೆ ಅಂತ ಬರ್ತೇನೆ ಮತ್ತೆ ಉಳಿದಲ್ಲ ಸುತ್ತೆ ಮೂಗಿಯ ಜಾಬಲ ನಡುವೆ ಸ್ವಸ್ಥದಿ ನೆಲೆಸಿದಳು ಭಕ್ತರ ಉದ್ಧರಿಪ ಬಗೆ ಕಿರಿಯ ಭಗವತಿಯು ಚಿತ್ರಾಪುರದಲ್ಲಿ ಹಿರಿಯ ಭಗವತಿಯು ಶಶೀತ್ಲು ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾರೆ. ಹೌದು. ಉಳಿದವರು ನಾವು 5 ದುರ್ಗೆಯರು. ಇನ್ನು ಮುಂದಕ್ಕೆ ಪಂಚಲಿಂಗದ ರೂಪದಲ್ಲಿ ಶಾಂಭವಿ ನದಿಯಲ್ಲಿದ್ದುಕೊಂಡು ಭಕ್ತನವರನ್ನ ನಿರೀಕ್ಷೆಯಲ್ಲಿದ್ದುಕೊಳ್ಳೋಣ. ಹಾಗೆ ಆಗಲಿ. ಬಪ್ಪನೆಂದೆಂಬೂರ್ವ ಮುಸಲ್ಮಾನ ವ್ಯಾಪಾರಿ ಬಪ್ಪ ಎಂದೆಂಬೂರ್ವ ಮುಸಲ್ಮಾನ ವ್ಯಾಪಾರಿ ಒಪ್ಪುವ ಮೂರ್ತಿಯೊಳ್ಳೆಲಾಗಿದ್ದ ಮಾರದಿ ಬಪ್ಪನೆಂದೆಂಬೋರ್ವ ಮುಸಲ್ಮಾನ ವ್ಯಾಪಾರಿ ಮನುಷ್ಯ ಎಪ್ಪ ಜನಿಕನೋ ಎಪ್ಪ ಮರಿಕನೋ ಒಂದೂ ಪರೇಂ ಪಾಡಿಲ್ಲ ಎಲ್ಲ ಅಲ್ಲ ಒಂದೇ ಕುದುರತ್ತು
ಎಂದು ಆಕನು ಓ ಸಾವುಕಾರ ಯಾರೇನ ಬಿಡಿಕನ ಸಾವುಕಾರ ಓ ಇದು ಈರು ದಾನೆ ಒರಿಯ ಪಾತ್ರ ಯಾ ನವ್ಯ ತೂಪಿನಿ ಸಾದಿಡು ಪೋನಗ ಕುದಲಗ ಕಲ್ಲು ದಕ್ಕದು ಪಾತೆರು ಏರೊಂದು ತೂಪಿನಿ ಈರು ನಮ್ಮ ಪರಿಚಯದಾರು ಈರೇನ ಅದು ಪರಿಚಯ ಇಚ್ಚಿಂದಾಂಡಲ್ಲ ಈರೇನ ಅಮ್ಮೆರೇನ ಎಡ್ಡೇ ಪರಿಚಯ ಉಂಡು ನಮ್ಮ ನೆರಕೆರಡು ಇತ್ತಿನ ಕುಲತೆ ಸ್ವಾಮಿ ಯಾನು ಎನ್ನ ಬಗ್ಗೆ ಆಲೋಚನೆ ಮಲ್ತೊಂದು ಬತ್ತೀನಿ ಇನ್ನಿ ಶುಕ್ರವಾರತ್ತೆ ಪಲ್ಲಿಗೆ ಹೋದು ನಮಾಜ್ ಮಲ್ತೊಂದು ಬತ್ತೀನಿ ಬಣ್ಣಗ ಎನ್ನ ಜೀವನದ ಬಗ್ಗೆ ಆಲೋಚನೆ ಮಲ್ತೊಂದು ಬತ್ತೀನಿ ಸ್ವಾಮಿ ಯಾನು ಎಂಚೆ ಇತ್ತೆ ಯಾನು ಮುಲ್ಪದಾಯ ಅತ್ತತ್ತೆ ಯಾನು ಒಲ್ಪದಾಯ ಗೊತ್ತುಂಡೆ ಈರೆಗ್ ಕೇರಳ ಗೊತ್ತುಂಡ ಕೇರಳ ಗೊತ್ತುಂಡೆ ಕೇರಳಡು ಪೊನ್ನಾಣಿ ಪಂಪಿನ ಊರು ಪೊನ್ನಾಣಿ ಹಾ ಗೊತ್ತುಂಡೆ ಆ ಊರುಡಿತ್ತಿನಾಯ್ ಅಲ್ಪ ಯಾನು ಮಂಜಿದ ಬೇರೆ ಮಲ್ತೊಂದಿತ್ತೆ ಮಂಜಿ ಪಂಡದಾದ ಗೊತ್ತಂಡೆ ಓಡರ್ದು ಮಲ್ಲ ಹಡಗುರ್ದು ಎಲ್ಲ ಗೊತ್ತಂಡೆ ಐಟ್ ಬೇಲ ಮಲ್ತೊಂದಿತ್ತೆ ದಾದ ಬೇಲೆಂದು ಪನ್ಪರ ಈ ಮೇರ್ದು ಆಮೇರ್ದು ಈ ಮೇಕ್ ಜನಕುಲೇನು ಮುಟ್ಟವನು ಒಂಜಿ ದಿನ ಎಂಕಲು ತುರೆತ್ತು ಪೋಂದು ಪುನಗ ಭಾರಿ ಮಲ್ಲ ತೂಫಾನ್ ಲಕ್ಕಂಡು ತೂಫಾನ್ ಬಂದ ಗೊತ್ತಾಯ್ಜೆ ಸುಂಟರ ಗಾಳಿ ಬಿರುಗಾಳಿ ಇಂದು ಪನ್ಪೇರು ನಮ್ಮ ಮಂಜಿ ಅಡಿಮೇಲೆ ಆಂಡು ಐಟ್ ಇತ್ತಿನಕಲ್ಲ ಎಲು ಮುಳ್ಳು ಸಮೇತ ಮೀನು ತಿಂದು ಪೋಂಡು ಅಪ್ಪಂಡ ಯಾನಿ ಎಂಚ ಬದುಕಿ ಅಂದ ಪಂಡ್ಲೆಗೆ ಎಂಚ ಇರ್ ದಾದ ಪಾತ್ಯರ್ವರನ್ನ ನೀಂದ್ಯಾರ ಎಂಚಿನ ಇರ್ನಿಲ್ಲದ ಕೇರೆ ನಾವು ಆತ್ ಮಲ್ಲ ಐಟ್ ಪೂರ ಮೀಂದರ ಗೊತ್ತಿತ್ತಿನ ಅಕ್ಲೇ ಇತ್ತೀನಿ ಅಕ್ಲೇ ಸೈದೇರಿಗೆ ಯಾನೆಂಚ ಬದುಕಿನಿಂದ ಬಂಡ ಐಕೇ ಪನ್ಪುನು ಹಲ್ಲವು ನಾ ಕುದುರೆತ್ತನ್ನ ಕುದರತ್ತು ಮಹಿಮೆ ಎಂದು ಪನ್ಪೇರು ದೇವೇರ್ನ ಮಹಿಮೆ ಅಂಚಾದನ್ನ ಯಾನ್ ದಾದ ಮಲ್ಪುನು ಆ ದೇವೇರ್ನ ದೇಟ್ ಮುಲ್ಕಿದ ಸುದೆಟ್ ಬರಿಟ್ ಬೂರ್ದಿ ಇತ್ತನ್ನ ಬೂರ್ದುಪ್ಪುನಗ ಯಾನ್ ದಾದ ಮಲ್ಪುನು ಅಲ್ಪದಕಲ್ನ ಪರಿಚಯ ಎಂಕಿಜ್ಜಿ ಎನ್ನ ಪರಿಚಯ ಅಕ್ಲೆಗಿಜ್ಜಿ ದಾದ ಮಲ್ಪುನನ್ನ ಆತು ಪೊರ್ತನಗ ಒಂಜಿ ಜನ ಬತ್ತೇರಿ ಎನ್ನಡೆ ಎನ್ನ ಆಯ್ನಂಚಿಂದ ವಿಚಾರಣ ಪೂರ ಕೇನೊಂಡೇರಿ ಇಂದ ಈ ಬೇಜಾರ ಮಲ್ಪೊರ್ಚಿ ಇಂದ ಅಲ್ಪ ತೋಜಿನಂಚಿಂದ ಇಲ್ಲಿ ಮುಲ್ಕಿ ಸೇವಂತೇರನ್ನ ಪಾಪಡಿ ತಿನಕಲೆಗ್ ಸಹಾಯ ಮಲ್ಪುನಂಚಿಂದ ವ್ಯಕ್ತಿ ಅಂಚಾದು ಆರ್ನಡೆಗೆ ನನ್ ಕಡುಪುರಿಯರು ಆರ್ನಡೆಗೆ ಹೋದು ಎಂಕಾಯಿ ನಂಚಿಂದ ವಿಷಯನು ಪೂರ ಪಂಡೆ ಎನ್ನ ಪುದರದಾದ ಅಂದು ಕೇಂಡೇರಿ ಬಪ್ಪ ಕುಟ್ಟಿ ಇಂದು ಪಂಡೆ ಎಂಕೊಂತ ಕಾಸು ಕೊರ್ದು ಇಂದ ಪೀಡಿಯ ಮಲ್ಪು ಒಂದು ಪಂಡೇರಿ ದಾದನ್ನ ಈರು ಪಂಡಿ ನತ್ತನ್ನ ಪೀಡಿಯ ಪಂಡಿ ಇರಕ್ಕೆ ಗೊತ್ತಾಯ್ಜ ಚೆಕ್ ನಮ್ಮ ಏರೆಗಾಂಡಲು ಉಪದ್ರ ಮಲ್ಪನನ್ನ ನಮ್ಮ ಅಂದು ನಮ್ಮ ಕೆಲಸ ಅಂದು ಅಂಚತ್ತನ್ನ ಅಂಗಡಿ ಹಾ ಅವು ಮಲ್ಪೆರ ಪಂಡೇರಿ ಅಂದಪ್ಪ ವ್ಯಾಪಾರ ಕೆಲಸ ಬೋಡತ್ತೆ ಅಂಚ ಅಂಗಡಿ ಮಲ್ತೆ ಅಂಗಡಿ ಮಲ್ತದು ಎಲ್ಲಿ ಅಂಗಡಿ ಪೋದು ಮಲ್ಲ ಅಂಗಡಿ ಆಂಡು ಇಂದೇ ಅಲ್ಪ ತೋಜಿನಂಚಿಂತ ರಡ್ಡು ಮಾಲಿಗೆದ ಇಲ್ಲಿ ಏರೇನ ಅಲ್ಪ ತೋಜಿನಂಚಿಂದ ತೋಟ ಏರೇನ ಯಾನ ಅಂಚ ಪನೆ ಎನ್ನ ಒಂದು ಪನೆ ಮಾತಾ ದೇವೇರು ಕೊರ್ತಿನತ್ತೆ ನಮ್ಮಂದು ಪಂಡ್ರೆ ನಮ್ಮಂದು ಪನೋಡು ಎನ್ನಂದು ಬರಿಯರ ಬಲ್ಲಿ
ನಮ್ಮವು ಅಂಚ ನಮ್ಮ ದಾಲ ಇಜ್ಜಿ ಅಂಚಾದ ಇತ್ತೆ ಯಾನು ಒಂಜಿ ಮಂಜಿ ಕೆತ್ತ ಒಂದುಲ್ಲೆ ಅನ್ನ ಮಂಜಿ ದಾಯ ಕೆತ್ತ ಒಂದುಲ್ಲೆ ಕಾಸು ಮನ್ಪುನ ಅಟಲ ಇಜ್ಜಿ ಚಟಲ ಇಜ್ಜಿ ಇತ್ತೆ ಬೋಡಾಯ್ನಾತ್ ಕಾಸು ಉಂಡನ್ನ ಆಂಡ ದಾಯ ಕೆತ್ತ ಪಂಡ ಯಾನ್ ಮಂಜಿ ಕೆತ್ತ ನಂದಾಡ 5 ಜನಕ್ಕೆ ಕೆಲಸ ಆಪುನನ್ನ 500 ಜನಕ್ಕೆ ನುಪ್ಪ ಆಪುನನ್ನ ನಮ್ಮ ಊರುದ ನಿರುದ್ಯೋಗ ಸಮಸ್ಯೆ ಬಗೆಹರಿಯುಂಡತ್ತೆ ಅಂಚ ಅದು ಮಂಜಿ ಕೆತ್ತದೆ ಈ ಮಂಜಿ ಕೆತ್ತ ಕೆಲಸನು ಎನ್ನ ಹುಡುಗ ಗೊಂಜಿ ವಯಸ್ಸದು ಕೊರ್ತೆ ಎನ್ನ ಬಾಲೆ ಅಂದೇ ಪನೋಲಿ ಮಗೆ ಮಗೆ ಅತ್ತನ್ನ ಮಗೆ ಲಕ ಬಾರಿ ಮೋಕೆಡೊಂಜಿ ಸಾಂತಿದೆ ಅನ್ನ ಇಂಚೆನೆ ಬೂರ್ದು ತಿಕ್ಕಿನ ಬಾಲೆ ಸಂಸ್ಕಾರ ಕೊರ್ದು ಉಸ್ಮಾನೋ ಪಂದು ಕುದರದೀತೆ ಎನ್ನೊಟ್ಟಿಗೆನೆ ಇತ್ತೆ ಇಡೆ ಮುಟ್ಟ ಓಡೆ ಪೋಯ ಇಂಬೆ ಏ ಉಸ್ಮಾನೋ ಏ ಮೋನೆ ಉಸ್ಮಾನೋ ವಾಡೆಲ್ಲರ ಮೋನೆ ಏ ಉಸ್ಮಾನ ವಾಡೆಲ್ಲ ಮೋನೆ ನೀ ವಾಡಲ್ಲ ನೀ ಊಡೆ ಉಂಡಯಲ್ಲಿ ವಾಡೆ ಪೋಯಂಡೆ ಮೋನು ಉಸ್ಮಾನ ವಾಡೆ നായിടണ്ടു പള്ളിക്ക് പോയ ഉസ്മാന് പോയേ ഉസ്മാന് ഒക്കു എന്തിനാ ഒക്കു നീ ബെയിച്ചേ ನಾ ಬೇಯಿಸಿಟ್ಲೆ ಎಂದ ಅದ ನಿಂಗ ಬೇಯಿಸಿಟ್ಲಲ್ಲಿ ತೂಯರನ್ನ ಏತೊಂಜಿ ನಿಷ್ಠೆ ತುಲೆ ಯಾನು ಉಂತಿಜಿ ಬಂದು ಇಂಬೆಲೆ ಉಂತಿಜೆಗೆ ಆತೊಂಜಿ ಮೋಕೆಯನ್ನ ಮಿತ್ತು ಮೋನೆ ನೀ ಕುಲ್ಚೆ ಕುಳಿಚಿಟ್ಲೆ ಎಂದ ಕುಲ್ಚಿಟ್ಲ ಅದ ನಿಂಗ ಕುಳಿಚಿಟ್ಲಲ್ಲಿ ಚೆಕ್ ಬೋರ್ಡು ಬೋರ್ಡು ಇಂಚಿನಕಲ್ ಬೋರ್ಡು ಬೋರ್ಡನ ಸತ್ಯ ಪಂಡ್ಪುನಕಲ್ ಬೋರ್ಡು ಅಂಚತ್ತನ್ನ ಯಾನು ಮೀತೆ ಇಂಬೇಲ ಅಕ್ಕನಾಗ ಲೇಟ್ ಆಗ್ತದೆ ಕೊರ್ತ ಆತನು ಯಾನು ದಾದ ಮಲ್ಪುನನ್ನ ಇಂಬೆ ಏ ಉಸ್ಮಾನ ಮಂಜಿಂಡೆ ಪನಿ ವಾಡಕ್ಕೆತ್ತೀರ ಅದು ಇನ್ನೆಲ್ಲ ಇಟ್ಲೆ ಇನ್ನಾಯಿ ಅದು ಎಂದರ ಇನ್ನಲ ಇಟ್ಲೇದು ಇನ್ನವನ್ ಎಂದ ಅದು ಬೇಕ ಕೋಡೆ ಆತಿಜಿಗನ್ನ ಇನಿ ಆತನಿಗೆ ದಾದ ಅವಸ್ಥೆ എങ്ങനെ മഞ്ചിന്റെ പണി ചോറായി ചേലയാ ചേലായി ഇതാ മട്ട ഇന്ന് വെള്ളിയാഴ്ച ഞമ്മല മഞ്ഞി വെള്ളത്തിക്ക് പോന്നു ಅದು ಆಡಕ್ಕೆ പോന്നു ಎಂದಾಕೊನು ಐನೆಲ್ಲ ನೀ ಎದ್ದಿಟ್ಟು ಬೇಕೊನು ഏതോ നീ എന്തുണ്ടോ ഒക്കു പറഞ്ഞങ്കാവല ഏതോ നീ എന്തുണ്ടറാ ഏതോ നീ അതുണ്ടെങ്ക ಹಾ ಇದೆಂದ್ರ ಇತ್ತರ ಕಣಕ್ಕೆಂದಿಲ್ಲಿ ಇದಂದ ಅದು ಸೂರ್ಯ ಬೆಟ್ರು ಕಡೆ ಇಡ್ತದೆ ಸೂರ್ಯ ಭಟ್ರು ಸಾಲಗೆ ತೊಣ್ಣಿ 6 ಮುರಾಣಿದೆ ತೊಂದು ಕೋಡೆ ಪಿರ ಕೊಡ್ತೀರಿ 6ರ ಸಾಲ ಅಡೆಗೆ ಮುಗಿದಿನು ಚುಕ್ತಾತನು ಇಂದುದಾದ ಈ ನಮ್ನೆ ಬರೆತ್ತಾ ಇಲ್ಲ ಇಲ್ಲ 3000 ಬಾಕಿ ಉಂಡು 3000 ಬಾಕಿ ಉಂಡ 3000 ಬಾಕಿ ಉಂಡು ಎಂಗಣೆ ಇದು 1000 ನಿಂಗ ಕೊಡ್ತದೆ ಒಂಜಿ ಸಾರ ಯಾನು ಕೊರ್ನಿ 1000 ಅವರು ಎಡ್ತದೆ ಒಂಜಿ ಸಾರ ಆರ್ಗೆ ತೊಣ್ಣಿ 1000 ಪಿನ ನಿಂಗಕ್ಕೆ ಕೊಡ್ತದೆ ಒಂಜಿ ಸಾರ ಎಂಕ ಪಿರ ಕೊರ್ನಿ ಒಟ್ಟು 3000 ಚೆಕ್ ಓ ಸಾವುಕಾರ ಓಡಣ್ಣ ಓ ಸಾವುಕಾರ 3000 ಮೂಜಿ ಮಾಡಿಕದ ಇಲ್ಲಿ ಇಂಚನೆ ಕಟ್ಟಾಯನ ಇಜ್ಜನ್ನ ಇಜ್ಜಿ ಯಾನಿತ್ತೈನ ಅಂದಂದು ಬಂಡೆನಾ ಇಜ್ಜತ್ತೆ ಆಯ ಅಂಚ ಬರಿಂಡ ಯಾಂದಾದ ಮಲ್ಪೋಡಣ್ಣ ಎನ್ನ ತಪ್ಪತ್ತು ಮೋನೆ ಐನ ಕೊತ್ತುರ ಕೊತ್ತು ಅಂತ ಪೈಸೆ ನಂಗಕ್ಕೆ ಬೇಡ ಅದು ಹರಾಮಿಲ್ಲ ಹಾಕುನು ನಮಕ್ಕೆ ಇನ್ನಿಲ್ಲ ಬಾಪಚ್ಚ ಹಿಂಗನೆ ಪೋಯಿಟ್ಟು ಕೊತ್ತಿಟ್ಟೆ ದೇವರೇ ಬೋಡ ನಮಕ್ಕೆ ಇನ್ನಿಲ್ಲ ಇಂದೇನಾರ್ದು ಮಿತ್ರದು ಜತ್ತದು ಬೈದಿನಿ ನಾನು ಎಡ್ಡೆ ಮಲ್ಪೇರೆ ಏ ಬೇಡರ ಕೊತ್ತು ಕೊತ್ತಿ 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 മറ്റേ നീപ്പ എന്താക്കണ് മഞ്ചിന്റെ നീപ്പ എന്തോണല്ലേ അപ്പൊ ഞാൻ ചൊല്ലൂര അങ്ങനെ എന്തോണു നീ ആയ് ബാപ്പച്ച മറ്റേ ഇന്ന് വെള്ളിയാഴ്ച ഞമ്മള മഞ്ഞി മഞ്ഞി
വെള്ളത്തക്ക് പോകണം. പോണു. വെള്ളത്തക്ക് പോയിട്ട് പോയിട്ട് മൽപ്പയ്ക്ക് പോകണം. പോണു. മൽപ്പയ്ക്ക് പോയിട്ട് മൽപ്പയ്ക്ക് പോയിട്ട് അയിലയോ ലയോ മത്തിയോ തീയോ ബട്ടി മത്തിയോ തീയോ എന്ത് മണ്ണങ്കട്ടയോ ആവുറ. മണ്ണം കട്ടയോ ആവൂല. ഏ അങ്ങനല്ലറാ ഞാൻ പറഞ്ഞേ. എന്തത് എന്ത് നീപ്പ മറ്റെന്ത് വെള്ളിയാഴ്ച ഞങ്ങളെ മഞ്ചി വെള്ളത്തേക്ക് വിടോൺ. അവിടേക്ക് സീതാ മൽപ്പയ്ക്ക് പോണു. ആ അവിടെ മൽപ്പയ്ക്ക് പോയിട്ട് ആ അയിലമാ ആ മത്തിമാ ആ ബട്ടി മത്തിമാ ആ. എന്ത് മണ്ണം കട്ടിയാവൂല. ഏ മണ്ണം കട്ടി വേണ്ടറാ ഞാൻ പറഞ്ഞ എനിക്ക് അതിനെ കൊത്തു കൊത്തു. ആയി ഇപ്പൊ എന്തായി? ഇപ്പൊ ശരിയായി. ചെല്ലുൽ എന്തായി? മറ്റെന്ത് വെള്ളിയാഴ്ച ആ ഞങ്ങളെ മഞ്ഞ് ആ വെള്ളത്തേക്ക് വിടോണു. ആ അവിടേക്ക് സീതാ മൽപ്പയ്ക്ക് പോണു. ആ പോയിട്ട് ആ അയിലമാ ആ. മത്തിയോ ബട്ടി മത്തിയോ അവിടെ കൊത്തു 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 ഏ കൊത്തു. മോനെ അങ്ങനെ പറഞ്ഞല്ലടാ. പിന്നെ അത് വേണ്ട ആ അതിനെ കൊത്തു. ആ ആ അങ്ങനെ ആ ആയി ആയി ഏജേ നോക്കാം ഏതിയത് നോക്ക. നീ ഏതിയ നോക്കി അവിടെ ഏതിയല്ലേ കൂലെണ്ണ എന്തോ അർത്ഥാപ്പുണ്ട് ഏരിയ കണ്ടല്ല. ಎಂಚಾತನ സദാശിവാചാര്യന് ഇല്ല കമ്പി അർത്തില്ല കാക്കുന്നു. എന്താ ഇത്? ഇത് വേണ്ട നിനക്ക്. അതിനല്ലേ കൊത്തു. അത് വേണ്ട. കൊത്തുറ അല്ല കൊത്തിയല്ലേ. അത് വേണ്ട. എന്ത് വേണ്ട ഇനി? ഇതാ ഞാൻ പറഞ്ഞത് നിന്റെ മനസ്സിലുണ്ടായെങ്കിൽ തലയിൽ വെച്ചിക്കോ. ഞാൻ പറഞ്ഞത് ആയല്ലേ. ഇപ്പൊ എന്ത് പറഞ്ഞത് നിനക്ക് മനസ്സിലുണ്ടല്ലേ? ഉണ്ടല്ലേ? ഞങ്ങൾക്ക് ഇപ്പൊ മഞ്ഞിന്റെ അവിടേക്ക് പോണു. തടാക്കുന്ന സമയല്ല. ഞങ്ങ പോയി എന്താന്ന് നോക്കാം. എന്ത് ചോര? എവിടെ മോനെ ചോര? ചോര നിനക്ക് കാണില്ലല്ലേ? ചോര കുത്തി കല്ലി പന്നി. എന്താ? ചോര കുത്തി കല്ലി പന്നി. ചോര കുത്തി കല്ലി വന്ന? ആ അതവിടെ കല്ലിക്ക് കുത്തിട്ട് ചോര വന്ന്? ആ അതെ അതെ അതവിടെ. ഇങ്ങ വാ അതവിടെ. അയ്യോ സ്വാമി దాదాదు పోండు ఎంచినాడు ఇంకలేన మంజి కళ్ళకు పోదుదు గుడ్డుదు కళ్ళు పుడదు ఐటు నెత్తరు వరుందుండు స్వామి. అవి నెత్తరత్తి ఒక అవేరాళ్ళు పచ్చడి ఎందుకు ఊపినాడు? ఏ అత్తి స్వామి ఇడి తుదనే కెంపు కెంపాదు పోతుండు. దాదాందు తెరియందు పోతే దాదాదుప్పు స్వామి దాయగు ఇంచాండు నికిలేటు పుర పన్పెరిగ కల్లుడు దేవేరు ఉల్లేరు పందు ఎంకిలేకు తెలియదు పోండు స్వామి. ఎంకిలేరు దాల తప్పాదిత్తుండా ఐకు మాపు మల్పడు స్వామి. దాద మల్పుని ఇత్తే ప్రార్థನೆ మల్పొడే నిఖిల్లక ప్రార్థನೆ మల్పరే ఎంకిలేకు తెలియందు స్వామి. ದೇವೇರು ಮಾತೆರೆಗಳು ಒಂಜೆ ಅವಂದು ಸ್ವಾಮಿ ಎಂಕಿಲೆಗೆ ಎಂಚಾಪುಂಡ ಅಂಚ ಪ್ರಾರ್ಥನೆ ಮಲ್ಪುಗ ಉಸ್ಮಾನ್ ഞങ്ങ ഇപ്പൊ പ്രാർത്ഥന ആക്കും. എങ്ങനെ പ്രാർത്ഥന ആക്കുന്നു? ഹിന്ദുക്കളെ പോലെ നമുക്ക് പ്രാർത്ഥന ആക്കുനെ ആവില്ല. ഇപ്പൊ എങ്ങനെ ഞങ്ങൾ എങ്ങനെ പ്രാർത്ഥന ആക്കുന്നു? നമ്മ നമജാക്ക ബാ എന്ത് വെക്കു ബാ.
ಮಗನೇ ಬಪ್ಪ, ಬೆದರದಿರು ಮಗನೇ ಬೆದರದಿರು. ಶಾಂಭವಿ ನದಿಯಲ್ಲಿ ಲಿಂಗದ ರೂಪದಲ್ಲಿ ಇದ್ದವಳು ನಾನೇ, ದುರ್ಗಾ ಪರಮೇಶ್ವರಿ. ಅಷ್ಟಭುಜಿಯಾಗಿ ಕಾಣಿಸಿಕೊಂಡಿದ್ದೇನೆ. ಮಗನೇ, ನಿನ್ನ ಮಂಜಿ ನನ್ನ ಹಣೆಗೆ ತಾಗಿ ಜಲವೆಲ್ಲವೂ ರಕ್ತಮಯವಾದುದನ್ನು ಕಂಡು ಭಯಗೊಂಡೆಯ? ಹೆದರಿಕೊಳ್ಳಬೇಡ ಕಂದ, ನಿನ್ನ ಮಂಜಿಗೆ ತಲೆಯನ್ನು ಕೊಟ್ಟವಳು ನಾನೇ ಆಗಿದ್ದೇನೆ. ಮಗನೇ, ಮುಂದಕ್ಕೆ ನಿನ್ನಿಂದ ಘನವಾದ ಕಾರ್ಯವೊಂದಾಗಬೇಕಾಗಿದೆ. ನೀನು ನನಗಾಗಿ ಒಂದು ಆಲಯವನ್ನು ಕಟ್ಟಿಸು. ದುಗ್ಗನ್ನ ಸಾವಂತರಿಗೆ ಮಧ್ಯಸ್ಥಿಕೆಯನ್ನು ವಹಿಸಿಕೊಡು. ಅತ್ತೂರು ಬಯಲು ಉಡುಪರಿಗೆ ಪೂಜಾ ಕಾರ್ಯವನ್ನು ವಹಿಸಿಕೊಡು. ನಿನ್ನಿಂದ ನಿರ್ಮಿತವಾದ ಈ ಕ್ಷೇತ್ರ ಮುಂದಕ್ಕೆ ಬಪ್ಪನಾಡು ಎಂದೇ ಪ್ರಸಿದ್ಧವಾಗಲಿ. ನಿನಗಿದು ಶುಭವಾಗಲಿ. ಸ್ವಾಮಿ ಕೇಂಡರ ಅಪ್ಪೆಗ್ ದೇವಸ್ಥಾನ ಕಟ್ಟವಡಿಗೆ ಸ್ವಾಮಿ ನಿಖಿಲು ಕಟ್ಟೈನ ದೇವಸ್ಥಾನಗೆ ನಿಖಿಲ ಜನಕುಲು ಬರ್ಪುಜೇರಿ. ಯಾನೊಂಜಿ ಅನ್ಯ ಧರ್ಮದ ವ್ಯಕ್ತಿ ಯಾನು ಒಂಜಿ ವೇಳೆ ದೇವಸ್ಥಾನ ಕಟ್ಟಾನಂದಾಂಡ ದೇವಸ್ಥಾನಕ್ಕೆ ಜನ ಬರುವೆರೆ ದಾದ ಮಲ್ಪುಣಿ ಸ್ವಾಮಿ ಅಪ್ಪೆನ ಆಜ್ಞೆ ಆತಂದು ಆಂಡ ಎನ್ನ ಮಗೆ ಲಿಂಬಿ ಉಸ್ಮಾನ ಏ ಉಸ್ಮಾನ ಈಡೆ ಬಾರ ನೀ ಎವಡೆ ಪೋಯೆ ಯಾರಿಲ್ಲ ಮೋನೆ ನೀ ಬಾ ಎಂದಿಲ್ಲ ಬಾ പേടിക്കണ്ടവ നീ ഇങ്ങ് വാ നീ പാഞ്ഞറ നീ നീ പാഞ്ഞ എനിക്ക് പേടിയായി. എനക്ക് പേടിയാന്നില്ലേ ഇത് ഞങ്ങക്ക് ഭയങ്കരായത്. അമ്മ എന്ത് പറഞ്ഞൊന്ന് ഞങ്ങൾക്ക് മനസ്സിലായ? ഇല്ല. എന്ത് പറഞ്ഞു? നീ ಬೆದರು ಬೇಡ ಬೆದರು ಬೇಡ ಬೆದರು ಬೇಡ അങ്ങനല്ല ಮಗನೇ ಬಪ್ಪ ಬೆದರಬೇಡ ಬೆದರಬೇಡ ಮಗನೇ ಬೆಪ್ಪ ಬೆದರಬೇಡ ಬೆದರಬೇಡ ಬೆದರಬೇಡ. പേടിക്കണ്ട ചെല്ലൊരു മോനെ. നീ എന്ത് അതെ ಬೆಪ್ಪ അങ്ങനല്ല പറഞ്ഞു. ಮಗನೇ ಬಪ್ಪ ಬೆದರಬೇಡ ಬೆದರಬೇಡ. അമ്മ എന്ത് പറഞ്ഞ നിനക്ക് മനസ്സിലായ? അമ്മക്ക് അമ്പലെ കെട്ടൊന്നുമില്ല, അതിനൊക്കെ കൊറേ ചെലവാകുന്നില്ല. ആ ചെലവെല്ലാം ഞാൻ കൊടുക്കണില്ല. എന്താക്കുന്നു മോനെ ഇപ്പ? ഒക്കു പറഞ്ഞ കാവാ കൊടുക്ക. എങ്ങനെ കൊടുക്കുന്നു? അങ്ങനെ മഞ്ഞുണ്ടല്ലേ? മഞ്ഞ മഞ്ഞിലി കെട്ടോ ഞാന്നാ? പിന്നെ അമ്മന്റെ തലയിലൊന്നും ടൊപ്പില്ലേ? അമ്മയുടെ തലയിലൊരു തൊപ്പി ഉണ്ടല്ലേ? പൊന്നിന്റെ തൊപ്പി. പൊന്നിന്റെ തൊപ്പി. അതിനെ വെക്കാം സ്വാമി തുയ്യറായി നല്ല പണ കിട്ടും. അത് വെക്കാം, അവിടെ വെക്കാം. ಪೋರ್ತುಜು ಅಡೆಮುಟ್ಟ ಬಲ್ತಿದೆಯಾಯೆ ಅಲ್ಪರ್ಲ ತೂತಿನಿ ಅಪ್ಪೆನ ತರೆತ ಕಿರೀಟನಿ ಹಿಂದೆ ಮಗೆ ಎತ್ತ ಒಕ್ಕು ಪಾಪಚ್ಚ ಅದು ಒಕ್ಕು ಎಂದಾಕು ಒಕ್ಕು. ಆಯ್ ಅಂಬೇಕ ಅಂಬಳ ಕೆಟ್ಟವನು ಅಂಬಳ ಕೆಟ್ಟಿಟ್ಟು ഞങ്ങ അയക്കായന വ്യവസ്ഥ എല്ലാം ആക്കുന്നു. അമ്പെ എന്ത് പറഞ്ഞ് ಹತ್ತೂರು ಹುಡುಪರು ಅಯಂಗು ದುಗ್ಗನ್ನ ಸೇವಂತರು ಎಲ್ಲರ ಕೂಡಿಸಿಟ್ಟು ಅಂಬೆಗೊಂದು ದೇವಾಲಯ ಕೆಟ್ಟಿಟ್ಟು ತಿಳ್ಕೊಂಡು ಅವಂಗೆ ಎಂದಾಕನು ಎಲ್ಲರ ಸೇರಿಸಿಟ್ಟು ಒಂದು ಅಂಬಾಲೆ ಕೆಟ್ಟ ಇನ್ನು ತೆರಳ ಆಯ್ ಬಾಪಚ್ಚ. ದೇವಿಯೊಂದಿನ ಧರ್ಮಪಾಲನ ಭಾವನೆಯ ಪರಿಕಿಸುವೆ ಎನ್ನುತ್ತ ಆ
ಶಾಂಭವಿ ಠಾವಿನೊಳಗೆ ಠಾವಿಲಾದಿನಿಯಂತೆ ಬಂದಳು ಠಾವಿನೊಳಗೆ ಶ್ರೀದೇವಿಯೊಂದಿನ ಧರ್ಮಪಾಲನ ಭಾವನೆಯ ಪರೀಕ್ಷಿಸುವ ಕಷ್ಟ ಸಾಧ್ಯ. ಅದಕ್ಕಾಗಿ ದೇವಿಯಾದ ನಾನು ಮೋಹಿನಿ ರೂಪ ತಾಳಿ ರೂಪಾಂತರಗೊಂಡಿದ್ದೇನೆ. ಯಾಕೆ ಬೇಕಾಗಿ? ಧರ್ಮಪಾಲನ ಧರ್ಮ ಹೇಗುಂಟು, ಆತ ತನ್ನ ಕಾರ್ಯದಲ್ಲಿ ಹೇಗೆ ನಿರತನಾಗಿದ್ದಾನೆ ಎಂಬುದನ್ನು ತಿಳಿಯುವುದಕ್ಕಾಗಿ. ಇದೇ ಸರಿಯಾದ ಸಮಯ. ಮುಸ್ಸಂಜೆ ಹೊತ್ತು ಶಾಂಭವಿ ನದಿ ದಡದಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿರುತ್ತೇನೆ. Everybody,
ಶ್ರೀಹರಿಯಿಂದ ಅಪ್ಪಣೆಯನ್ನು ಪಡೆದು ಕರೆಗಿಳಿದು ಬಂದಂತ ಮಾತೆಯು ಈ ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾರೆ. ಅದೇ ಕಾಲಕ್ಕೆ ಶ್ರೀಹರಿಯ ಆಣತಿಯಂತೆ ತಾಯಿಯ ಧರ್ಮರಕ್ಷಣೆಗೆ ಸಹಕಾರಿಯಾಗುವಂತೆ ನನ್ನನ್ನು ನೇಮಿಸಿದ್ದಾರೆ. ತಾಯಿಯ ಕ್ಷೇತ್ರದಲ್ಲಿ ಧರ್ಮಪಾಲನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಎಂದಿನಂತೆ ನಾನು ನಿತ್ಯದ ಕರ್ತವ್ಯಕ್ಕಾಗಿ ಸಾಮಾನ್ಯ ಜೀವನ ಮುಂದುವರಿಸುತ್ತೇನೆ. ಕಾರಗತ್ತಲೆ ಮುಂದೆ ಸೇರಿ ಬದುಕವನಿ ಸೇರಿ ಬದುಕವ ನಿನಗೆ ಸಾರಿದೆ ನಿನಗೆ ಸಂಪಾದಿದೆ ನಿನಗೆ ಸಾರಿದೆ ತೆರವೆಂದರು ಮುಂದೆ ಸೇರಿಕೋಗವ ನಿನಗೆ ಸಾರಿದೆ ಯಾರು ನೀನು? ಪ್ರಾಯಪ್ರಬುದ್ಧವಂತಹ ನೀನು ಯಾಕಾಗಿ ಇಲ್ಲಿ ಓಡಾಡುತ್ತಾ ಇರುವಿ? ಅಷ್ಟೇ ಅಲ್ಲ, ಮೂಡಾಗಿ ಉದಯಿಸಿದ ಸೂರ್ಯ ಪಡಗಡೆಗೆ ಮುಳುಗುವ ಹೊತ್ತು ಕತ್ತಲೆ ಆವರಿಸಿದೆ. ಆದಷ್ಟು ಬೇಗ ನಿನ್ನ ಗೃಹವನ್ನು ಸೇರಿಕೋ. ಅಲ್ಲದೆ ಹೋದ್ರೆ ಇಂದಿನ ದಿನ ತಾಯಿಯ ಕ್ಷೇತ್ರದಲ್ಲಿ ಹತ್ತಿರ ಹುಡುಗರ ಮನೆ ಇದೆ, ಅಲ್ಲಿ ಇಂದಿನ ರಾತ್ರಿಯನ್ನು ಕಳೆದು ನಾಳೆ ದಿವಸ ನಿನ್ನ ಗೃಹವನ್ನು ಸೇರಿಕೋ. ಊರ ಮೇಲಿನ ಅಧಿಕಾರ ಕೊಟ್ಟವ ಹುಡುಗ Thank you.
ನೀನು ಯಾರೊಡನು ಸುಡುವಿದೋ ಊರಿಗೊಪ್ಪಿದ ಮಾತು ಕೂಟಾಟಿಗೆ ಯಾರೊಡನು ಊರ ಮೇಲಿನ ಅಧಿಕಾರ ಕೊಟ್ಟವರು ಯಾರು ಕೋರ ನಿನ್ನಯ ಊರಿಗೊತ್ತಿನ ಮಾತು ಕೋರ್ಮೆ ಮೂಡಾಟಿಗೆ ಊರಿಗೊತ್ತಿನ ಮಾತು ಕೋರ್ಮೆ ಮೂಡಾಟಿಗೆ ಯಾರೊಡನು ಸುಡುವೆಯ ನೀನು ಯಾರೊಡನು ಸುಡುವೆಯ ನಿನಗೆ ಊರ ಮೇಲಿನ ಅಧಿಕಾರವನ್ನು ಕೊಟ್ಟವರು ಯಾರು? ನಾನು ಎಷ್ಟು ಹೊತ್ತಿಗೂ ಬೇಕಾದರೂ ಹೋಗುತ್ತೇನೆ ಬರುತ್ತೇನೆ. ಅದನ್ನು ಕೇಳುವ ಅಧಿಕಾರವನ್ನು ಕೊಟ್ಟವರು ಯಾರು? ಅದೆಲ್ಲ ಸರಿ, ನನ್ನನ್ನು ಈ ರೀತಿ ಎಲ್ಲ ಪ್ರಶ್ನಿಸುವ ನೀನು ಯಾರು? ನಿನ್ನ ಹೆಸರೇನು? ದೇವಿಯ ಕ್ಷೇತ್ರದಿ ಕ್ಷೇತ್ರ ಪಾಲಕ ನಾನು ದೇವಿಯ ಕ್ಷೇತ್ರದಿ ಕ್ಷೇತ್ರ ಪಾಲಕ ನಾನು ಕ್ಷೇತ್ರ ಪಾಲಕ ನಾನು ದೇವನಾಡಿಗೆ ಭೂಷಣ ದೇವಿಯ ಕ್ಷೇತ್ರದಿ ಕ್ಷೇತ್ರ ಪಾಲಕ ನಾನು ಗುರುವಿಚಾರಕ್ಕೆ ಎಡೆನಾವು ನೀಡುವರಲ್ಲ ಗುರುವಿಚಾರಕ್ಕೆ ಎಡೆ ನಾವು ನೀಡುವರಲ್ಲ ದೇವನಾರಿಗೆ ಭೂಷಣ ದೇವನಾರಿಗೆ ಭೂಷಣ ಹೌದು, ಇದು ಕಾಣುತ್ತಾ ಇರುವಂತ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಕ್ಷೇತ್ರ ಪಾಲಕ ನಾನು. ಹೌದೇ? ಯಾವುದೇ ರೀತಿಯ ದುರ್ವಿಚಾರಗಳಿಗೆ ನಮ್ಮಲ್ಲಿ ಅವಕಾಶವಿಲ್ಲ. ಹೆಣ್ಣು ಮಕ್ಕಳು ಈ ರೀತಿಯಾಗಿ ಓಡಾಡುವುದು ಅಲ್ಲ. ಹೌದೇ? ಅದೆಲ್ಲ ಸರಿ, ಇಷ್ಟೆಲ್ಲ ಮಾತಾಡುತ್ತಿರುವಿಯಲ್ಲ, ನೀನು ಯಾರು? ನಿನ್ನ ಹೆಸರೇನು? ನನ್ನ ಪರಿಚಯವೇ Yeah.
ಆಡಬೇಡವೋ ಮತಿಯ ಕೆಟ್ಟು ಮಾತೆಯೊಡನೆ ಮಾತೆಯೊಡನೆ ಆಡಬೇಡವೋ ಗಂಗ ಆಡಬೇಡವೋ ಮಗನೇ ಆಡಬೇಡವೋ ನೀನು ಮಾತೆಯೋಡ ಬುದ್ಧಿ ಒಡೆಯುವ ಸುತನು ನೀನು ಮಾತೆಗಿಂದು ಬುದ್ಧಿ ಒಡೆಯ ಸುತನು ನೀನು ಮಾತೆಗೆಂದು ಬುದ್ಧಿ ಒಡೆಯ ಎನ್ನ ಸುತರು ಎನ್ನುತ್ತ ತಿಳಿದಿಗೆ ಆಡಬೇಡವೋ ಲೋಕದ ಜನರು ನನ್ನನ್ನು ಮಾತೆ ಎಂದು ಕರೆಯುತ್ತಾರೆ ಅಷ್ಟೇ ಅಲ್ಲ ನಿನಗೂ ನಾನು ಮಾತೆಯೇ ತಾಯಿಗೆ ಮಕ್ಕಳು ಬುದ್ಧಿ ಹೇಳುವುದುಂಟೆ ಸರಿಯಲ್ಲ ಇಲ್ಲಿಂದ ತೆರಳು ಒಳ್ಳೆ ಮಾತನ್ನು ಹೇಳುತ್ತಾ ಇದ್ದೇನೆ ಇಲ್ಲಿಂದ ಹೋದರೆ ಸರಿ ಇಲ್ಲದಿದ್ದರೆ ಇಲ್ಲ ಬೆನ್ನಿಗೆ ಅಡುಗುತ್ತೇನು
ಮಗನೇ ಮೆಚ್ಚಿದ ಕಂದ ಮೆಚ್ಚಿದ ಅಡುಗ ಮೆಚ್ಚಿದ ಬೇಡು ಬರುವನು ಬೇಡು ಬರುವನು ಎನ್ನುವುದರ ಮಗನೇ ಅಣುಗ ಮೆಚ್ಚಿದ ಮೆಚ್ಚಿದ ನಿನ್ನ ಶೌರ್ಯಕ್ಕೆ ಈ ಹೊತ್ತಿನಲ್ಲಿ ನೀನು ಗೆದ್ದವನಾಗಿದ್ದಿ. ನಿನಗೆ ಏನಾದರೂ ಕೊಡಬೇಕು ಅನ್ನಿಸುತ್ತಾ ಇದೆ. ನಿನಗೆ ಏನು ಮಾಡಬೇಕು ಕೇಳು. ಸೋತವರು ಗೆದ್ದವರಿಗೆ ಕೊಡುವ ಕ್ರಮವೇ ಇಲ್ಲ. ನಿನಗೆ ಏನಾದರೂ ಬೇಕೋ ನನ್ನಲ್ಲಿ ಕೇಳು, ನಾನು ಕೊಡುತ್ತೇನೆ. ಈಗ ನೀನು ನನಗೆ ವರ ಕೊಡುತ್ತೀಯಾ? ಹೌದು. ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ. ಕರದಟ್ಟಿ ಭಾಷೆ ಕೊಡು. ಏನಾಯ್ತು? ಅನ್ಯ ಸ್ತ್ರೀಯ ಕಾಲನ್ನು ಮುಟ್ಟೋಳು ನಾನಲ್ಲ. ಅದು ಕಾಣುತ್ತಾ ಇರುವಂತ ದುರ್ಗಾ ಪರಮೇಶ್ವರಿ, ಅವಳೇ ನನ್ನ ತಾಯಿ. ಅವಳ ಪಾದದ ಮೇಲಾನೆ ನೀನು ಕೇಳಿದ್ದನ್ನು ನಾನು ಕೊಡುತ್ತೇನೆ. ಸಿಕ್ಕಿದೆ ನನ್ನ ಕೈಗೆ. ಕೇಳುತ್ತೇನೆ, ಕೊಡುತ್ತೀಯಲ್ಲ? ಎಲ್ಲ ಹುಡುಗ, ಸೂರ್ಯಚಂದ್ರರು ಇರುವ ತನಕ ನೀನು ನನ್ನ ಪಾದ ಸೇವಕನಾಗಿ. ಮಾನವಳಿಗೆ ದಾಸ ಎನಿಸು, ಮಾನವಳಿಗೆ ದಾಸನೆನಿಸು, ಇರುವೆ ಬಾಳ ತುವೆ ದೇವನೆಂಬ ಘಟೆಯಿಂದ ವಿರೋಧದಿಂದ ಉಳಿದೆ ದಾಸ್ಯವೇ ಅಪಹಾಸ್ಯವೇ ಏನಿದು ಧರ್ಮಪಾಲನ ಜೀವನ ರೀತಿ ಹೀಗಾಗುವುದೆಂದು ಯೋಚಿಸಿದವ ನಾನಲ್ಲ. ಅಮ್ಮ, ನೀನಲ್ಲದೆ ನನಗೆ ಅನ್ಯಾರ್ಯಾರಿಲ್ಲ. ಕೊನೆಯ ಕಾಲದವರೆಗೆ ಆ ಹೆಣ್ಣಿನ ದಾಸರಾಗಿ ಬಾಳುವುದಕ್ಕಿಂತ ಸಾಯುವುದೇ ಮೇಲು. ಅದು ಕಾಣುತ್ತಾ ಇರುವಂತ ಶಾಂಭವಿ ನದಿಗೆ ಹಾರಿ ನನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ. ಮಗನೇ ಧರ್ಮಪಾಲ, ಅಂತ್ಯವಿಲ್ಲದ
ಪ್ರೇಮದು ತೆಗೆದತ್ತೆ ಮೈದಡವಿ ಪ್ರೇಮದು ತೆಗೆದತ್ತೆ ಮೈದಡವಿ ಸಂತಸವ ತಾಳಿದನು ಮಗನೇ ಇಂತು ದುಃಖಿತೆಯಾಕಿ ನಿನ್ನ ಪೈಕಿಸಲು ಇಂತು ಕೈದನು ಬೇಸರಿಸದಿರುವ ನಿನ್ನ ಪೈಕಿಸಲು ಇಂತು ಕೈದನು ಬೇಸರಿಸದಿರು ಮಗನೇ ಯಾಕೆ ಈ ರೀತಿಯಾಗಿ ದುಃಖಿಸುತ್ತಾ ಇದ್ದೀಯಾ? ಏನಾಯಿತಯ್ಯ ನಿನಗೆ? ಅಮ್ಮ, ಎಂದಿನಂತೆ ನಾನು ಕರ್ತವ್ಯನಿರತರಾಗಿದ್ದಾಗ ನದಿಯ ತೀರದಿ ಹೆಣ್ಣಪ್ಪನ ಕಾಣ ಸಿಕ್ಕಿದ್ಲು. ಹೊತ್ತು ರಾತ್ರಿಯಾದ ಕಾರಣದಿಂದಾಗಿ ಆಕೆಗೆ ಬುದ್ಧಿ ಮಾತನ್ನು ಹೇಳಿದೆ. ಮಾತಿಗೆ ಮಾತು ಬೆಳೆಯಿತು. ಕೊನೆಯ ಕಾಲಕ್ಕೆ ನನ್ನಿಂದ ಪೆಟ್ಟು ತಿಂದ ಆಕೆಯಲ್ಲಿ ನೀನು ಕೇಳಿದ್ದನ್ನು ಕೊಡುತ್ತೇನೆ ಎಂಬ ಹಾಗೆ ಭಾಷೆ ಕೊಟ್ಟೆ. ಆ ಕಾರಣದಿಂದಾಗಿ ಅವನ ಚರಣ ಸೇವಕನಾಗಿ ಬಾಳುವ ದೌರ್ಭಾಗ್ಯ ನನ್ನದಾಗಿದೆ ತಾಯೇ. ನನ್ನನ್ನು ನೀನೇ ಉದ್ಧರಿಸಬೇಕಮ್ಮ. ಅಯ್ಯ ಧರ್ಮಪಾಲ, ದುಃಖಿಸದಿರು. ಆ ಹೆಣ್ಣಿನ ರೂಪದಲ್ಲಿ ಬಂದವಳು ನಾನೇ ಆಗಿದ್ದೇನೆ. ನಿನ್ನ ಕರ್ತವ್ಯ ನಿಷ್ಠೆಯನ್ನು ಪರೀಕ್ಷಿಸುವುದಕ್ಕಾಗಿ ನಾನು ಮೋಹಿನಿಯ ರೂಪದಲ್ಲಿ ಬಂದೆ. ಕಂದ, ನೀನು ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದೀಯ. ಹಾಗಾಗಿ ಇನ್ನು ಮುಂದಕ್ಕೆ ನನ್ನ ಕ್ಷೇತ್ರದಲ್ಲೇ ಇದ್ದುಕೊಂಡು ಕ್ಷೇತ್ರಪಾಲನಾಗಿ ನಿನ್ನ ಕರ್ತವ್ಯವನ್ನು ನಿಭಾಯಿಸು. ನಿನಗಿದು ಶುಭವಾಗಲಿ. ತಾಯಿಯ ಮಹತ್ವವನ್ನು ಎಲ್ಲರೂ ಕಂಡವರಿದ್ದೀರಾ. ಲೋಕಕ್ಕೆ ಕಲ್ಯಾಣವಾಯಿತು, ಮಂಗಳವಾಯಿತು ಎಂಬಲ್ಲಿಗೆ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಎಂಬ ಪುಣ್ಯ ಕಥೆಯನ್ನು ಯಾರು ನೋಡಿದ್ರೋ, ಯಾರು ಆಡುವುದಕ್ಕೆ ಅವಕಾಶ ಕಲ್ಪಿಸಿದ್ರೋ ಅವರಿಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರು ಸಕಲ ಆರೋಗ್ಯ ಭಾಗ್ಯವನ್ನು ಕರುಣಿಸಲೆಂದು ಕೇಳಿಕೊಳ್ಳುತ್ತಾ ಮಂಗಳ ಗೀತೆಗೆ ಸಭಿಕರಲ್ಲಿ ಅಪ್ಪಣಿಕೊಳ್ಳುತ್ತಾ ಇದ್ದೇವೆ. ಭದ್ರಂ ಶಿವಂ ಮಂಗಳಂ. ಶರಣ್ಯೇ ತ್ವಮಿಗದವೇ ನಾರಾಯಣಿ ನಮಸ್ತು. ಜಯ ಶುಭ ಮಂಗಳದಾಯಕಿಗೆ ಭಯಕರ ವಿಶ್ವ